ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೀ ದೇವಿ ಗೌರವಾನ್ವಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಶ್ರೀ ಚೈತನ್ಯ ಮಹಾವಿಷ್ಣುಂ. ಓಂ ನಮೋ ಬ್ರಹ್ಮಣ್ಯ ದೇವಾಯ ಗುರು ಬ್ರಾಹ್ಮಣ ಹಿತಾಯ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ. ಎಲ್ಲರಿಗೂ ಈ ದಿನ ನಮ್ಮ ಇಸ್ಕಾನ್ ಮಂಗಳೂರು ರಾಧಾ ಗೋವಿಂದ ದೇವಸ್ಥಾನದ ಗೌರವನಿತಾಯಿ ದೇವರು ನಿಯೋಜಿಸಿರುವಂತಹ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನನ್ನ ಪ್ರಣಾಮಗಳನ್ನ ಅರ್ಪಿಸ್ತಾ ಇದ್ದೀನಿ. ಹರೇ ಕೃಷ್ಣ. ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಏನ್ ತಿಳಿದಿದೆಯೋ ಅದನ್ನ ತಪ್ಪಿಲ್ದೆ ನುಡಿಯೋ ತರ ಭಗವಂತ ನಾನು ಬಾಯಲ್ಲಿ ನುಡಿಸ್ಕೊಳ್ಳಿ ಅಂತ ಎಲ್ಲರನ್ನು ಬೇಡ್ಕೊಳ್ತಾ ಇದ್ದೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ 235 ಹಾಕ್ತೀರಾ ಮಾತಾಜಿ? ಹಿಂದಿನ ಶ್ಲೋಕ ಏನ್ ನೋಡಿದ್ವಿ ಅಂತ ನೋಡಿ. 235 ಅಲ್ಲಿ ಒಂಟೆ ಅಂತ 234 ಅಲ್ಲಿ ಹೇಳಿದ್ವಲ್ಲ. 234 ನೆನ್ನೆ ದಿನದಲ್ಲಿ ನಾವು ಏನ್ ತಿಳ್ಕೊಂಡ್ವಿ? ಈ ವಸಂತ ಕಾಲದಲ್ಲಿ ಮಾವು ಚಿಗುರುತ್ತೆ. 234ನೇ ಶ್ಲೋಕದಲ್ಲಿ ಹೇಳ್ತಾರೆ ಅದನ್ನ. ಮಾವು ಚಿಗುರುವಾಗ ಸಂತೋಷ ಅಲ್ವಾ? ಇದು ಕೋಗಿಲೆಗೆ ಸಂತೋಷ ಆಗುತ್ತೆ. ಆವಾಗ ಕೋಗಿಲೆ ತುಂಬಾ ಸಂತೋಷ ಪಡುತ್ತೆ. ಆ ಥರ ಕವಿಗಳು ಏನ್ ಮಾಡಿದ್ದಾರೆ, ಶ್ರೀ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ತಾವು ರಾಧಾಕೃಷ್ಣರ ಪ್ರೇಮದ ಸಿದ್ಧಾಂತವನ್ನ ಮಾವಿನ ಎಲೆ ಚಿಗುರಿಗೆ ಹೋಲಿಸಿದ್ದಾರೆ. ಕೋಗಿಲೆಗಳು ಅಂದ್ರೆ ಎಳೆ ಚಿಗುರುಗಳನ್ನು ಹೇಗೆ ಇಷ್ಟಪಡುತ್ತೋ ಹಾಗೆ ಶುದ್ಧ ಭಕ್ತರಾದವರು ಈ ಸಿದ್ಧಾಂತವನ್ನು ಆಸ್ವಾದಿಸಲು ಬಯಸುತ್ತಾರೆ. ಶುದ್ಧ ಭಕ್ತರಾಗಬೇಕು. ಆ ಮಟ್ಟಕ್ಕೆ ನಾವು ಏರಿದ್ರೆ ಅವರ ಪವಿತ್ರವಾದ ಪ್ರೇಮವನ್ನ ನಾವು ಅನುಭವಿಸ್ಬೋದು ಅಂತ ಹೇಳ್ತಾರೆ. ಆಮೇಲೆ ಈ ಎಲ್ಲಾ ಸಿದ್ಧಾಂತಗಳು ಹೊಸದಾಗಿ ಚಿಗುರಿದ ಮಾವಿನ ತಳಿ ಋತುಗಳಿದ್ದಂತೆ ಇವು ಭಕ್ತರಿಗೆ ಸದಾ ಹರ್ಷದಾಯಕವಾಗಿ ಇರುತ್ತದೆ. ಭಕ್ತರಾದ್ರೆ ಮಾತ್ರ ಇದು ಹರ್ಷವಾಗಿರುತ್ತೆ. ಉಳಿದವರಿಗೆ ಅದು ಭಕ್ತರು ಕೋಗಿಲೆಗಳನ್ನು ಹೋಲುತ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಅಭಕ್ತ 235 ಓದಿದ್ವಿ ಅಲ್ವಾ ಮಾತಾಜಿ? 235 ಓದ್ಬಿಡ್ತೀನಿ. 235 ರಲ್ಲಿ ಏನ್ ಹೇಳ್ತಾರೆ? 235 ಅಭಕ್ತವು ಶ್ರೇರಯಿತೇನ ಹಯ ಪ್ರವೇಶ ತಬೇಚಿತ್ತೆ ಹಯ ಮೋರ ಆನಂದ ವಿಶೇಷ. ಹರೇ ಕೃಷ್ಣ. ಹೇಳ್ತೀರಾ ಮಾತಾಜಿ? ಯಾರು ಓದ್ಬೇಕು ಅಂತ? ಓದಿ, ಯಾರಾದ್ರೂ ಓದಿ ಪರವಾಗಿಲ್ಲ. ಮಾತಾಜಿ ಓದಿ ಮಾತಾಜಿ. ನಿನ್ನೆಯಿಂದ ಕಂಟಿನ್ಯೂ. ನಿನ್ನೆ ಹೆಸರಿಂದ ರೇಖಾ ಬಂಗ್ಯದ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 235. ಅಭಕ್ತ ಉಷ್ಟ್ರೇರ ಇಥೇನ ಹಯ ಪ್ರವೇಶ ತಬೇ ಚಿತ್ತೆ ವ್ಯಾಮೋರ ಆನಂದ ವಿಶೇಷ. ಭಕ್ತನಲ್ಲದವನು ಉಷ್ಟ್ರೇರ ಇದೆ ಇದರಲ್ಲಿ ಆಗುವುದಿಲ್ಲ. ಇದೆ ಪ್ರವೇಶ ಒಳ ಹೋಗುವಿಕೆ. ತಬೆ ಆಗ ಚಿತ್ತೆ ಮನಸ್ಸಿನಲ್ಲಿ ಭಯ ಇದೆ ಮೋರ ನನ್ನ ಆನಂದ ವಿಶೇಷ 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 ಹರ್ಷ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಒಂಟೆಯಂತಹ ಭಕ್ತರಲ್ಲದ ಜನ ಇಂತಹ ವಿಷಯಗಳಲ್ಲಿ ಪ್ರವೇಶ ಮಾಡಲಾರರು. ಈ ಕಾರಣ ನನ್ನ ಹೃದಯದಲ್ಲಿ ವಿಶೇಷ ಸಂತೋಷವು ನೆಲೆಸಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು.
ಹರೇ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಮತ್ತೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅಭಕ್ತರನ್ನ ಒಂಟೆ ತರ ಇರ್ತಾರೆ, ಅವರಿಗೆ ಅರ್ಥ ಆಗಲ್ಲ ಅಲ್ವಾ ಹರೇ ಕೃಷ್ಣ. ಅವರಿಗೆ ಬರೀ ಅವರು ಐಹಿಕದಲ್ಲಿ ಇದ್ಕೊಂಡು ತಮ್ಮ ಮುಳ್ಳಿನ ಗಿಡಗಳನ್ನು ತಿಂದ್ಕೊಂಡು ತನ್ನ ಬಾಯಿಂದಾನೇ ರಕ್ತ ಬರ್ತಾ ಇರುತ್ತೆ, ಅದನ್ನೇ ಸಿಹಿ ಅಂತ ಸವಿತಾ ಇರ್ತಾರೆ. ಅವರಿಗೆ ಬರೀ ಐಹಿಕದಲ್ಲೇ ಇರೋದ್ರಿಂದ ಅವರಿಗೆ ಈ ಅಲೌಕಿಕವಾದ ಕೃಷ್ಣ ಪ್ರೇಮವನ್ನ ಪ್ಲೀಸಿಂಗ್ ಅವರಿಗೆ ಸಂತೋಷ ಕೊಡೋದಿಲ್ಲ. ಯಾವಾಗ ನಮ್ಮ ಭಾವನೆ ಆ ಉನ್ನತ ಮಟ್ಟಕ್ಕೆ ಏರುತ್ತೋ ಆವಾಗ ನಮಗೆ ಅದು ಅನುಭವ ಆಗುತ್ತೆ. ಭಕ್ತರ ಸಮೂಹಕ್ಕೆ ಮಾತ್ರ ಇದು ಆ, ಅರ್ಥ ಆಗುತ್ತೆ. ಅದನ್ನ ಭಕ್ತರು ಇಲ್ಲದೆ ಇರೋದ್ರಿಂದ ನನಗೆ ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಕಾರಣ ನನ್ನ ಹೃದಯದಲ್ಲಿ ಸಂತೋಷವು ನೆಲೆಸಿದೆ. ಶ್ಲೋಕ 236. ಏಲಾಗಿ ಕಹಿತೆ ಭಯ ಸೇಯದಿ ನ ಜಾನೆ ಇಹವ ಇಕಿ ಬಾಸುಕ ಆಚೆ ತ್ರಿಭುವನೆ. ಹರೇ ಕೃಷ್ಣ. ಇನ್ನೇನ್ ಹೇಳ್ತಾರೆ? ವೆಂಕಟೇಶ್ ಮಾತಾಜಿ ಓದಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಧುಮಯಿ ಮಾತಾಜಿ ಓದಿ. ಮಧುಮಯಿ हरे कृष्णा माता जी, प्रणाम माता जी। ये लागी कहिते भय से यदि न जाने इहावाई की बसुका आचे त्रिभुवने. ಏಲಾಗಿ ಯಾವುದರ ವಿಚಾರವಾಗಿ, ಕಹಿತೆ ಭಯ ಮಾತನಾಡಲು ಹೆದರಿಕೆ, ಸೇಯದಿ ನಾ ಜಾನೆ ಅವರಿಗೆ ಗೊತ್ತಿಲ್ಲದ ಪಕ್ಷದಲ್ಲಿ, ಇಹಾವಾಯಿ ಇದರ ಹೊರತು, ಕಿಬ ಏನು, ಸುಖ ನಲಿವು ಆಚೆ ಇದೆ, ತ್ರಿಭುವನೆ ಮೂರು ಲೋಕಗಳಲ್ಲಿ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅವರ ಭಯದಿಂದಾಗಿ ನಾನು ಮಾತನಾಡಲು ಇಷ್ಟಪಡುವುದಿಲ್ಲ. ಆದರೆ ಅವರು ಇದನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಅದಕ್ಕಿಂತ ಹೆಚ್ಚಿನ ಹರ್ಷದ ವಿಷಯ ಮೂರು ಲೋಕಗಳಲ್ಲಿ ಬೇರೆ ಯಾವುದಿದೆ? ಥ್ಯಾಂಕ್ ಯು ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು. ಇಲ್ಲಿ ಹೇಳ್ತಾ ಇದ್ದಾರೆ, ಭಕ್ತರಿಗೆ ಮಾತ್ರ ಇದು ಅರ್ಥ ಆಗುತ್ತಲ್ವಾ. ಈ ರುಚಿ ಅರ್ಥ ಆಗೋದು ಭಕ್ತರಿಗೆ ಮಾತ್ರ, ಅಭಕ್ತರಿಗಿದು ಈ ರುಚಿ ಅರ್ಥ ಆಗೋದಿಲ್ಲ, ಕೃಷ್ಣ ಪ್ರೇಮದ ರುಚಿ. ಆದ್ರಿಂದ ಅದು ಕಹಿತೆ ಭಯ. ಈ ಮಾತಾಡೋದಕ್ಕೂ ನನಗೆ ಭಯ. ಯಾಕೆ ಅಂದ್ರೆ ಇದಕ್ಕೆ ಬರೋರು ಭಕ್ತರು ಬಂದಿರ್ತಾರೆ, ಅವ್ರಿಗೆ ಅರ್ಥ ಆಗುತ್ತೆ. ಅವ್ರಿಲ್ದೇ ಇರೋದ್ರಿಂದ ನಾನು ಭಯ, ಅವರಿದ್ದಾಗ ಭಯ ಆಗುತ್ತೆ, ಮಾತಾಡಕ್ಕೆ ಹೆದರಿಕೆ. ಅವರಿಗೆ ಗೊತ್ತಿಲ್ಲದ ಪಕ್ಷದಲ್ಲಿ ಇವದರ ಹೊರತು ಕಿಬ ಏನು ನಲಿವು, ತ್ರಿಭುವನೆ ಮೂರು ಲೋಕಗಳಲ್ಲೂ ಯಾರು ಭಕ್ತರಿಗೆ ಮಾತ್ರ ಈ ರುಚಿ ಯಾರು ಕಂಡಿರ್ತಾರೋ ಅವ್ರಿಗೆ ಅರ್ಥ ಆಗುತ್ತೆ. ಈ ಅದಕ್ಕಿಂತ ಹೆಚ್ಚಿನ ವಿಷಯ ಈ ಮೂರು ಲೋಕಗಳಲ್ಲಿ ಬೇರೆ ಯಾವುದಿದೆ ಅಂದ್ರೆ ಭಕ್ತರ ಅರ್ಥ ಮಾಡ್ಕೊಂಡ್ರೆ ಅವರು ಸಂತೋಷ ಸಾಕು, ಅಷ್ಟೇ ಅಲ್ವಾ. ಅವ್ರಿಗಷ್ಟೇ ಅರ್ಥ ಆಗೋದು. ಯಾರು ರುಚಿ ಇದೆಯೋ ಅವ್ರಿಗಷ್ಟೇ ಅರ್ಥ ಆಗುತ್ತೆ. ರುಚಿ ಇಲ್ಲದೆ ಇರೋರಿಗೆ ಇದು ಅರ್ಥ ಆಗೋದಕ್ಕೆ ಸಾಧ್ಯತೆ ಇಲ್ಲ ಅಂತ ಹರೇ ಕೃಷ್ಣ ಹೇಳ್ತಾ ಇದ್ದಾರೆ. ಶ್ಲೋಕ 237. ಅತಯೇವ ಭಕ್ತ ಗಣೆ ಕರಿ ನಮಸ್ಕಾರ ನಿಶಂಕೆ ಕಹಿಯೇ ತಾರಹೌಕ್ ಚಮತ್ಕಾರ. ಹರೇ ಕೃಷ್ಣ. ಪ್ರಭಾವತಿ ಮಾತಾಜಿ ಓದಿ. ಲಲಿತಾ ಮಾತಾಜಿ ಓದಿ. ಲಲಿತಾ ಮಾತಾಜಿ ಓದ್ತೀನಿ ಓದಿ ಮಾತಾಜಿ. ಸ್ಕ್ರೀನೇ ಬಿಟ್ಟೆ, ಒಂದು ನಿಮಿಷ. ಶ್ಲೋಕ 237. ಆತ ಏವ ಭಕ್ತ ಗಣೆ ಕರಿ ನಮಸ್ಕಾರ ನಿಶಂಕೆ ಕಹಿಯೇ ತಾರ ಚಮತ್ಕಾರ. ಆತ ಏವ ಆದ್ದರಿಂದ ಭಕ್ತ ಗಣೆ ಭಕ್ತ ಜನಕ್ಕೆ ಕರಿ ಮಾಡುತ್ತೇನೆ ನಮಸ್ಕಾರ ಪ್ರಣಾಮಗಳನ್ನು, ನಿಶಂಕೆ ಸಂದೇಹವಿಲ್ಲದೆ, ಕಹಿಯೇ ಹೇಳುತ್ತೇನೆ, ತಾರ ಭಕ್ತರ ಹೌಕ್ ಇರಲಿ, ಚಮತ್ಕಾರ ದಿಗ್ಭ್ರಮೆ. ಅನುವಾದ: ಆದ್ದರಿಂದ ಭಕ್ತ ಜನರಿಗೆ ನಮಸ್ಕರಿಸಿದ ಬಳಿಕ ಅವರಿಗೆ ತೃಪ್ತಿಯಾಗಲೆಂದು ನಾನು ಹಿಂಜರಿಕೆ ಇಲ್ಲದೆ ಮಾತನಾಡುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಲೇಖನದಲ್ಲಿ ಲೇಖಕರು ಅತ್ಯಂತ ವಿನಮ್ರತೆಯಿಂದ ಭಕ್ತರಿಗೆ
ಭಕ್ತರ ಆಶೀರ್ವಾದವನ್ನು ಕೋರ್ತಾ ಇದ್ದಾರೆ ಅಲ್ವಾ. ಹರೇ ಕೃಷ್ಣ. ಈಗ ಯಾಕೆಂದ್ರೆ ಇವಾಗ ಏನಾದರೂ ಅರ್ಥ ಆಗಬೇಕು ಅಂದರೆ ಅದು ಭಕ್ತರ ಸಮೂಹದಲ್ಲಿ ಭಕ್ತರ ಅನುಗ್ರಹವಿಲ್ಲದೆ ಆಧ್ಯಾತ್ಮಿಕ ವಿಷಯಗಳನ್ನ ನಾವು ಸ್ವಂತವಾಗಿ ಅರ್ಥ ಮಾಡಿಕೊಳ್ಳೋಕ್ಕಾಗಲ್ಲ ಅಲ್ವಾ. ಆದ್ದರಿಂದ ಅದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ, ವಿವರಿಸ್ಬೇಕಾದ್ರೆ ಅವರ ಆಶೀರ್ವಾದ ಬೇಕು ಅಂದ್ಬಿಟ್ಟು ಇವಾಗ ಭಕ್ತರ ಆಶೀರ್ವಾದವನ್ನು ಅವ್ರಿಗೆ ನಮಸ್ಕಾರ ಮಾಡಿ ತಮ್ಮ ಒಬೇಸೆನ್ಸ್ ಅಂದರೆ ಅವರ ಗ್ರ್ಯಾಟಿಟ್ಯೂಡನ್ನ ಲೇಖಕರು ತೋರಿಸ್ಕೊತಾ ಇದ್ದಾರೆ. ಅಂದರೆ ಈ ರಹಸ್ಯ ವಿಷಯ ಏನು ಅಂದರೆ, ಚೈತನ್ಯ ಮಹಾಪ್ರಭುಗಳು ರಾಧಾರಾಣಿ ಪ್ರೇಮದ ಸ್ಥಿತಿಯನ್ನು ಅನುಭವಿಸಲು ಬಂದಿದ್ದನ್ನು ವಿವರಿಸುವುದು ಸಾಮಾನ್ಯ ಜನರಿಗೆ ಆಶ್ಚರ್ಯಕರವಾಗಿ ತೋರ್ಬೋದು ಅಲ್ವಾ. ಅವ್ರಿಗೆ ಅರ್ಥ ಆಗಲ್ಲ ಇದೇನು ಇದು ಒಂದು ಥರ. ಆದ್ರಿಂದ ಇದನ್ನ ಚಮತ್ಕಾರ ಅಂತ ಹೇಳ್ತಾರೆ. ಯಾವುದೇ ಹಿಂಜರಿಕೆ ಇಲ್ಲದೆ ಇವಾಗ ಈ ಪವಿತ್ರ ಲೀಲೆಗಳನ್ನು ವಿವರಿಸುತ್ತಿದ್ದೇನೆ, ಏಕೆಂದರೆ ಭಕ್ತರ ಆಧ್ಯಾತ್ಮಿಕ ಪ್ರಗತಿಗೆ ಇದು ಪೂರಕವಾಗಿರುತ್ತೆ. ಆದ್ದರಿಂದ ನಾನು ಹಿಂಜರಿಕೆ ಇಲ್ಲದೆ ಮಾತಾಡ್ತಾ ಇದ್ದೀನಿ, ಏನು ಭಯ ಇಲ್ಲದೆ, ಭಕ್ತರಿಗೆ ಮಾತ್ರ ಅರ್ಥ ಆಗೋದ್ರಿಂದ ಅದನ್ನ ನಾನು ಏನು ಹಿಂಜರಿಕೆ ಇಲ್ಲದೆ ಎಲ್ಲರಿಗೂ ನಮಸ್ಕಾರ ಮಾಡಿ ಅವರ ಅನುಗ್ರಹವನ್ನು, ಭಕ್ತರ ಅನುಗ್ರಹವನ್ನು ಪಡ್ಕೊಂಡು ನಾನು ಎಲ್ಲರ ಅರ್ಥ ಮಾಡಿಕೊಂಡು ನಾವು ಆಧ್ಯಾತ್ಮಿಕ ಪ್ರಗತಿ, ನಮ್ಮ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಗಲಿ ಪೂರಕವಾಗುತ್ತೆ ಅಂತ ನಮಸ್ಕಾರ ಮಾಡಿಕೊಂಡು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇನ್ನೇನಾದ್ರೂ ಹೇಳೋದಿದ್ಯಾ ಮಾತಾಜಿ? ಯಾರಾದ್ರೂ ಹೇಳದಿದ್ರೆ ಹೇಳಿ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಹೇಳ್ಬೋದಾ ಮಾತಾಜಿ? ಹೇಳಿ ಮಾತಾಜಿ. ಅಂದ್ರೆ ಇಲ್ಲಿ ಇವರು ತುಂಬಾ ಗಹನವಾದ ವಿಚಾರ ಯಾವುದು ಅಂದ್ರೆ ಗೋಪಿಯರು ಮತ್ತು ಕೃಷ್ಣ ಇವರ ನಡುವಿನ ವಿಚಾರ ತುಂಬಾ ಗೋಪ್ಯವಾದ ವಿಚಾರ. ಸೊ ಅದನ್ನ ಭಕ್ತರು ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅಭಕ್ತರಾದವರು ಅದನ್ನ ಅಪಾರ್ಥ ಮಾಡಿಬಿಡ್ತಾರೆ ಅಲ್ವಾ. ಗೋಪಿಕೆಯರ ಜೊತೆ ಮಾಧುರ್ಯ ಭಾವದಲ್ಲಿ ಅವರು ಸೇವೆ ಮಾಡ್ತಾ ಇರ್ತಾರೆ. ಭಗವಂತ ಅದನ್ನ ಆನಂದಿಸ್ತಾ ಇರ್ತಾನೆ. ಮತ್ತೆ ಗೋಪಿಕೆಯರು ಆನಂದಿಸ್ತಾ ಅದಕ್ಕಿಂತ 10 ಕೋಟಿ ಹೆಚ್ಚು ಆನಂದವನ್ನು ಅನುಭವಿಸ್ತಾ ಇರ್ತಾರೆ. ಆದ್ರೆ ಇಲ್ಲಿ ಜನರಿಗೆ ಅದು ಅಪಾರ್ಥ ಆಗ್ಬಿಡುತ್ತೆ. ಸೊ ಇದೇನಿದು ಕೃಷ್ಣ ಆತರ ಹದಿಹರಿಯದ ಯುವತಿಯರ ಜೊತೆ ಆತರ ಮಾಡ್ತಾ ಇದ್ದಾನೆ ಅಂತ. ಇದು ಭಕ್ತರಿಗೆ ಮಾತ್ರ ಅರ್ಥವಾಗ್ತಕ್ಕಂತ ವಿಚಾರ. ಅದಕ್ಕೆ ಶ್ರೀಮದ್ ಭಾಗವತವನ್ನ ನಾವು ಪುಟಪುಟವೂ ಓದಿ 10ನೇ ಸ್ಕಂದಕ್ಕೆ ಬರಬೇಕು. 9ನೇ ಸ್ಕಂದ ಅದನ್ನೆಲ್ಲ ನಾವು ಮುಗಿಸುವ ಹೊತ್ತಿಗೆ ನಮ್ಗೆ ಸ್ವಲ್ಪ ನಮ್ಮ ಹೃದಯದಲ್ಲಿ ಇದ್ದ ಎಲ್ಲ ಕೊಳಕು ಹೋಗುತ್ತೆ ಅಲ್ವಾ. ಕಾಮ, ಕ್ರೋಧ, ಮೋಹ ಇದೆಲ್ಲ ಕ್ಲೇಶಗಳು ಹೋಗುತ್ತೆ. ಮತ್ತೆ ರಜೋಗುಣ ತಮಗುಣ ಸ್ವಲ್ಪ ಕ್ಲೀನ್ ಆಗ್ತಾ ಬಂದಿರುತ್ತೆ. ಆಗ ಸತ್ವಗುಣದಲ್ಲಿ ನಾವು ಇದ್ದಾಗ ನಮ್ಗಿದು ಅರ್ಥ ಆಗತ್ತೆ. ಸೊ ಅಭಕ್ತರು ಆ ಸ್ಥಿತಿಯಲ್ಲಿ ಇನ್ನು ಬಂದಿರೋದಿಲ್ಲ. ಸೊ ಅದಕ್ಕೆ ಅವರು ಲೌಕಿಕ ದೃಷ್ಟಿಯಿಂದ ಆ ರಾಧಾಕೃಷ್ಣರ ಆ ಲೀಲೆ, ಪ್ರಣಯ ಲೀಲೆಯನ್ನ ಅಪಾರ್ಥ ಮಾಡ್ಕೊಳ್ತಾರೆ. ಅದಕ್ಕೆ ಇವರು ಹಿಂಜರಿಕೆ ಆಗುತ್ತೆ. ಅವ್ರಿಲ್ಲ ಅಂತ ಇವ್ರು ಖುಷಿ ಪಡ್ತಾರೆ. ಯಾಕೆಂದ್ರೆ ಅಭಕ್ತರಿದ್ರೆ ಅಪಾರ್ಥ ಮಾಡಿ ಏನೇನೋ ಅವರು ಕೃಷ್ಣನ ಬಗ್ಗೆ ತುಂಬಾ ಚೀಪಾಗಿ ಮಾತಾಡ್ತಾರೆ, ಲಘುವಾಗಿ ಮಾತಾಡ್ತಾರೆ. ಸೊ ಅವ್ರು ಇಲ್ಲ ಅಂತ ಇವರಿಗೆ ಖುಷಿ ಆಗ್ತಾ ಇದೆ. ಭಕ್ತ ಜನರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಯಾಕಂದ್ರೆ ಇದು ಪರಮಹಂಸ ಕೃತಿ ಈ ಭಾಗವತಂ. ಅದು ಎಸ್ಪೆಷಲಿ ರಾಸ ಪಂಚೋಧ್ಯಾಯ. ಅದನ್ನ ಆ ಗೋಪಿಕೆಯರನ್ನ ಈ ಚೈತನ್ಯ ಮಹಾಪ್ರಭುಗಳು ಕೂಡ ತುಂಬಾ ಅವರನ್ನ ಇದನ್ನ ಮಾಡ್ತಾರೆ, ಹೊಗಳುತ್ತಾರೆ. ಸ್ವಲ್ಪ ಅದನ್ನ ನಾವು ಹಿಂದೆ ಕೂಡ ಚರ್ಚೆ ಮಾಡಿದ್ವಿ. ಗೋಪಿ ಅಂದಾಗ ಅವ್ರಿಗೆ ತುಂಬಾ ಇದಾಗ್ಬಿಡತ್ತೆ, ಜನ ಎಲ್ಲ ಆಭಾಸ ಮಾಡ್ಕೊಳ್ತಾರೆ. ಅದಕ್ಕೆ ಅವ್ರು ಸನ್ಯಾಸಕ್ಕೆ ಹೊರಟೋದ್ರು. ಸೊ ಹಾಗಾಗಿ ಇದು ಪರಮಹಂಸ ಈ ಕೃತಿ ಇದು ಅದರಲ್ಲೂ ಕೂಡ ರಾಸ ಪಂಚೋಧ್ಯಾಯ ಜನಸಾಮಾನ್ಯರಿಗೆ ಅರ್ಥ ಆಗುವಂತದ್ದಲ್ಲ. ಸೊ ಅವ್ರು ಬಂದ್ರೆ ಇವ್ರಿಗೆ ಹೆದರಿಕೆ ಆಗತ್ತೆ. ಯಾಕೆ? ಅಪಾರ್ಥ ಮಾಡ್ಕೊಂಡು ಕೃಷ್ಣನ ಬಗ್ಗೆ ಚೀಪಾಗಿ ಮಾಡ್ಬಿಡ್ತಾರೆ ಕೃಷ್ಣನನ್ನ ಅಂತ. ಸೊ ಭಕ್ತ ಜನರಿಗೆ ಅದು ತೃಪ್ತಿ ಆಗೈತಿ ಅಂತ ಅವರು ನಮಸ್ಕಾರ ಮಾಡಿ ಇದನ್ನ ಹಿಂಜರಿಕೆ ಇಲ್ಲದೆ ಮಾತಾಡ್ತಾರೆ. ಎಗ್ಗು ಸಿಗ್ಗು ಇಲ್ಲ. ಭಗವಂತ ಏನ್ ಮಾಡ್ತಾನೆ, ಗೋಪಿಯರು ಏನ್ ಮಾಡ್ತಾರೆ ಆ ಲೀಲೆ, ಅದನ್ನ ಇದು ಆಕ್ಚುಲಿ ಇದು ಮಧುರವಾದ ಲೀಲೆ. ಸೊ ಅದನ್ನ ವರ್ಣಿಸ್ಲಿಕ್ಕೆ ನಂಗೇನು ಹಿಂಜರಿಕೆ ಇಲ್ಲ, ನಂಗೇನು ಎಗ್ ಸಿಗ್ಗಿಲ್ಲ ಅಂತ ಅವರು ಹೇಳ್ತಾರೆ. ಅದಕ್ಕೆ ನಾನು ಅವರಿಗೆ ನಮಸ್ಕಾರ ಮಾಡ್ತಾನೆ. ಅವರದ್ದು ಅವರಿಗೆ ತೃಪ್ತಿ ಆಗ್ಲಿ ಅಂತ ನಾನು ಇದನ್ನ ಬರೀತಾ ಇದ್ದೇನೆ. ಅವರ ಒಂದು ಆಶೀರ್ವಾದ ತಕೊಂಡು ನಾನು ಎಗ್ ಸಿಗ್ಗಿಲ್ದೆ ನನಗೇನು ತಿಳಿತದೆ ಅದನ್ನ ಹೇಳ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಹರೇ ಕೃಷ್ಣ. ಹೌದು ಮಾತಾಜಿ, ಹರೇ ಕೃಷ್ಣ. ಅದೇ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ. ಶ್ಲೋಕ 238. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 238. ಕೃಷ್ಣೇರ ವಿಚಾರ ಏಕ ಆಚಯೇ ಅಂತರೆ ಪೂರ್ಣಾನಂದ ಪೂರ್ಣ ರಸ ರೂಪ ಕಹೆ ಮೋರೆ. ಹರೇ ಕೃಷ್ಣ. ಪ್ರಭಾವತಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಶ್ಲೋಕ 238. ಕೃಷ್ಣೀರ ವಿಚಾರ ಏಕ
ಆಚಯೇ ಅಂತರೆ ಪೂರ್ಣಾನಂದ ಪೂರ್ಣ ರಸ ರೂಪ ಕಹೆ ಮೋರೆ. ಕೃಷ್ಣೀರ ಪ್ರಭು ಕೃಷ್ಣನ ವಿಚಾರ ಆಲೋಚಿಸಿದನು. ಏಕ ಒಂದು ಆಚೆಯೇ ಇದೆ, ಅಂತರೆ ಹೃದಯದಲ್ಲಿ ಪೂರ್ಣಾನಂದ ಸಂಪೂರ್ಣ ಲೋಕೋತ್ತರ ಸಂತೋಷ, ಪೂರ್ಣ ರಸರೂಪ ಲೋಕೋತ್ತರ ರಸಗಳಿಂದ ತುಂಬಿದ್ದಾಗಿ ಕಹೆ ಮೋರೆ ಅವರು ನನಗೆ ಹೇಳುತ್ತಾರೆ. ಅನುವಾದ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನಾನು ಪೂರ್ಣಾನಂದನೆಂದು ಎಲ್ಲ ರಸಗಳು ನನ್ನಲ್ಲಿ ತುಂಬಿವೆ ಎಂದು ಪ್ರತಿಯೊಬ್ಬರು ಹೇಳುತ್ತಾರೆ. ಹೀಗೆಂದು ಕೃಷ್ಣನು ಒಮ್ಮೆ ತನ್ನ ಮನಸ್ಸಿನಲ್ಲೇ ಆಲೋಚಿಸಿದನು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಇಲ್ಲಿ ಹೇಳ್ತಾರೆ ಅದು ಇಲ್ಲಿ ಹರೇ ಕೃಷ್ಣ ಅಂದ್ರೆ ಕೃಷ್ಣನ ಹೆಸರೇ ನಮಗೆಲ್ಲ ಆನಂದ ಅಲ್ವಾ ಗೊತ್ತು. ಕೃಷ್ಣ ಈ ತರ ಯೋಚನೆ ಮಾಡ್ತಾರಂತೆ ಹೃದಯದಲ್ಲಿ. ಪ್ರತಿಯೊಬ್ರು ನನ್ನನ್ನ ಪೂರ್ಣ ಆನಂದ ಸಾಗರ, ಎಲ್ಲಾ ರಸಗಳ ಪೂರ್ಣ ಸ್ವರೂಪ ಅಂತ ಹೇಳ್ತಾರೆ. ಅಂದ್ರೆ ಮುಖ್ಯ ಅಂಶ ಕೃಷ್ಣನಿಗೆ ತಾನು ಎಲ್ಲರಿಗೂ ಆನಂದ ನೀಡುವವನು, ಸರ್ವಾಕರ್ಷಕ. ಕೃಷ್ಣ ಅಂದ್ರೇನೆ ಸರ್ವಾಕರ್ಷಕ, ಷಡ್ಗುಣಗಳನ್ನು ಹೊಂದಿರುವವನು, ಎಲ್ಲ ವಿಷಯ ತಿಳಿದೆ. ಆದ್ರೆ ಆ ಭಕ್ತರಿಗೆ, ಅವನ ಮೇಲಿರುವ ಭಕ್ತರ ಪ್ರೇಮ ಆತನಿಗಿಂತಲೂ ಆನಂದವನ್ನು ಭಕ್ತರಿಗೆ ನೀಡುತ್ತಿದೆ ಅಂತ ಕುತೂಹಲ ಮೂಡುತ್ತಂತೆ ಅವರಿಗೆ. ಅದಕ್ಕೆ ಮನಸ್ಸಲ್ಲಿ ಈ ತರ ಯೋಚನೆ ಮಾಡ್ಕೊಳ್ತಾರಂತೆ, ನನ್ನನ್ನ ಪೂರ್ಣ ಸಾಗರ, ನನ್ನ ಪರಿಪೂರ್ಣ ಆನಂದ ಸಾಗರ, ಎಲ್ಲ ರಸಗಳ ಪೂರ್ಣ ರೂಪ ಅಂತೆಲ್ಲ ಹೇಳ್ತಾರೆ. ಆದರೆ ನನ್ನ ಮೇಲಿರುವ ಭಕ್ತರ ಪ್ರೇಮ ನಾನು ಅನುಭವಿಸೋಕ್ಕಿಂತ ಆನಂದವನ್ನ ಭಕ್ತರಿಗೆ ನೀಡ್ತಾ ಇದೆಯೇ, ಯಾವ ರೀತಿ ನೀಡ್ತಾ ಇದೆ, ಏನು ನೋಡಬೇಕು ಅಂತ ಅವರಿಗೆ ತುಂಬ ಕುತೂಹಲ ಮೂಡುತ್ತಂತೆ ಕೃಷ್ಣನಿಗೆ. ಹರೇ ಕೃಷ್ಣ. ಅನುವಾದ 139. ಅಮಾಹೀತೆ ಆನಂದಿತ ಹಯ ತ್ರಿಭುವನ, ಅಮಕೆ ಆನಂದ ದಿಬೆ ಐಚೆ ಕೋನ ಜನ. ಹರೇ ಕೃಷ್ಣ. ಪ್ರೇಮ ರಾಘವ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅಮಾಹೀತೆ ಆನಂದಿತ ಹಯ ತ್ರಿಭುವನ, ಆಮಾಕೆ ಆನಂದ ದೀಪೆ ಐಬೆ ಕೋನ ಜನ. ಆಮ ಹಾಯಿತೆ ನನ್ನಿಂದ ಆನಂದಿತ ಸಂತೋಷ, ಹಯ ಪಡೆಯುತ್ತದೆ ತ್ರಿಭುವನ 3 ಲೋಕಗಳು, ಆಮಾಕೆ ನನಗೆ ಆನಂದ ದಿಬೆ ಸಂತೋಷ ಕೊಡುತ್ತಾರೆ. ಐಜೆ ಇಂತಹ ಕೋನ್ ಜನ ಎಂತಹ ಜನರು. ಅನುವಾದ. ಇಡೀ ಜಗತ್ತು ನನ್ನಿಂದ ಆನಂದವನ್ನು ಪಡೆಯುತ್ತದೆ, ನನಗೆ ಆನಂದ ನೀಡಬಲ್ಲವರು ಯಾರಾದರೂ ಇದ್ದಾರೆಯೇ? ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನು ಹೇಳ್ತಾರೆ, ಇದು ಸುಪ್ರೀಂ ಲಾರ್ಡ್ ಭಗವಂತನಿಗೆ ಗೊತ್ತು, ಅವರೇ ಇಡೀ ಪ್ರೊಪ್ರೈಟರ್ ಆಫ್ ಆಲ್ ಮೆಟೀರಿಯಲ್, ಎಲ್ಲ ಯೂನಿವರ್ಸ್ ಪ್ರೊಪ್ರೈಟರ್ ಅವರೇ ಅಲ್ವಾ. ಅವ್ರಿಗೆ ಗೊತ್ತು ನನ್ನಿಂದಾನು 3 ಲೋಕಗಳು ಸಂತೋಷ ಪಡ್ತಾ ಇದೆ. ಹಯ ತ್ರಿಭುವನ ಅಂದ್ರೆ 3 ಲೋಕಗಳು ಸಂತೋಷ ಪಡ್ತಾ ಇದೆ. ನನಗೆ ಯಾರು ಸಂತೋಷ ನೀಡ್ತಾ ಇದ್ದಾರೆ, ಆದರೆ ನನಗೆ ಆನಂದ ನೀಡಬಲ್ಲವರು ಯಾರಾದರೂ ಇದ್ದಾರೆ ಅಂತ ಅವ್ರಿಗೆ ಗೊತ್ತು. ಎಲ್ಲ ಗೊತ್ತಿದ್ರೂ ಈ ಗೋಪಿಯರ ಈ ಭಾವ ಪಡೆಯಲು ಈ ಥರ ಆಧ್ಯಾತ್ಮಿಕ ಹಂಬಲ ಮುಖ್ಯ ಅಲ್ವಾ. ಅದಕ್ಕೆ ಈ ಥರ ಅವರು ಆಶ್ಚರ್ಯ ಪಡ್ತಾರೆ. ಈ ಆನಂದ ಯಾರು ನೀಡಬಲ್ಲರು ಯಾರಾದರೂ ಇದ್ದಾರೆಯೇ ಅಂತ ಆಶ್ಚರ್ಯವನ್ನು ಸೂಚಿಸ್ತಾರೆ. ಹರೇ ಕೃಷ್ಣ. ಶ್ಲೋಕ 240. ಆಮಾಹೈತೆ ಯಾರ ಹಯ ಶತ ಗುಣ, ಸೇಯಿ ಜನ ಆಹ್ಲಾದೀತೆ ಪಾರೆ ಮೋರ ಮನ. ಹರೇ ಕೃಷ್ಣ. ರತ್ನ ಮಾತಾಜಿ ಓದಿ. ರತ್ನ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರತ್ನ ಬಸವರಾಜ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಲ್ವತ್ತಲ್ಲ ಮಾತಾಜಿ? ಅಮಾಹೈತೆ ಯಾರ ಆಯ ಶತ ಗುಣ, ಸೇಯಿ ಜನ ಹಲತೆ ಪಾರಮೋರ ಮನ. ಅಮಾಹೈತೆ ನನಗಿಂತ ಯಾರದು ಅಯ ಇದೆ, ಶತ ಗುಣ 100 ಪಟ್ಟು ಹೆಚ್ಚಿನ ಗುಣಗಳು. ಸೇಯಿ ಜನ ಆ ವ್ಯಕ್ತಿಯು, ಹಾಲ್ದಿತೆ ಸಂತೋಷ ನೀಡಲು, ಪಾರೆ ಸಮರ್ಥನು, ಮೋರೆ ನನ್ನ ಮನಸ್ಸಿಗೆ. ಅನುವಾದ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ.
ನನಗೆ ನನ್ನಲ್ಲಿರುವ ಗುಣಗಳಿಗಿಂತ 100 ಪಟ್ಟು ಹೆಚ್ಚಿನ ಗುಣವುಳ್ಳವನು ನನ್ನ ಮನಸ್ಸಿಗೆ ಸಂತೋಷ ನೀಡಬಲ್ಲನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇಲ್ಲೇನು ಹೇಳ್ತಾ ಇದ್ದಾರೆ? ನನ್ನಲ್ಲಿರೋ ಗುಣಗಳಿಗಿಂತ 100 ಪಟ್ಟು ಹೆಚ್ಚಿಗೆ ಇರೋರು ಮಾತ್ರ ಭಗವಂತನೇ ಪರಿಪೂರ್ಣ ಆದವನು. ಅದಕ್ಕೂ 100 ಪಟ್ಟು ಹೆಚ್ಚಿಗೆ ಇರೋರು ಮಾತ್ರ ನನ್ನ ಮನಸ್ಸಿಗೆ ಸಂತೋಷ ನೀಡಬಲ್ಲರು. ಗೊತ್ತು ರಾಧಾರಾಣಿಗೆ ಈ ಇಷ್ಟು ಶಕ್ತಿ ಇದೆ ಅಂತ. ನನಗಿಂತ 100 ಪಟ್ಟು ಹೆಚ್ಚಿನ ಶಕ್ತಿಗಳು ಹೊಂದಿರುವ ವ್ಯಕ್ತಿ ಮಾತ್ರ ನನ್ನ ಮನಸ್ಸನ್ನು ಸಂತೋಷ ಪಡಿಸೋಕೆ ಸಾಧ್ಯ ಅಂತ. ಇದಕ್ಕೆ ಇದು ಹೇಳ್ತಾರಲ್ವಾ ಮಾತಾಜಿ, ಮಧುಮಯಿ ಮಾತಾಜಿ, ಇದು ಭಕ್ತಿ ರಾಗಾನುರಾಗ ಭಕ್ತಿ ಹಂತಕ್ಕೆ ಬಂದಾಗ ಮಾತ್ರ ಇದು ಮಾಡ್ಬೋದು ಅಂತ ಹೇಳ್ತಾರ. ಡಿವೋಷನಲ್, ದಿಸ್ ಈಸ್ ಮೋಟಿವೇಟೆಡ್ ಬೈ ಇಂಟೆನ್ಸ್ ಸ್ಪಿರಿಚುವಲ್ ಗ್ರೀಡ್. ಅಂದರೆ ಸ್ಪಿರಿಚುವಲ್ ಗ್ರೀಡ್ ಇರಬೇಕು. ಫಾಲೋ ದಿ ಸ್ಪಾಂಟೇನಿಯಸ್ ಲವಿಂಗ್ ಅಟ್ಯಾಚ್ಮೆಂಟ್. ಆ ಭಾವ ಬಂದಾಗ ಮಾತ್ರ, ರಾಗಾನುರಾಗ ಭಕ್ತಿಯ ಭಾವ ಬಂದಾಗ ಮಾತ್ರ ಇದನ್ನ ಅನುಭವಿಸೋಕೆ ಸಾಧ್ಯ. ಸಾಮಾನ್ಯ ಜನರಿಗೆ ಇದು ಅನುಭವಿಸೋಕ್ಕಾಗಲ್ಲ. ಕೃಷ್ಣನಿಗೆ ಅನಿಸುತ್ತೆ ನನಗಿಂತ 100 ಪಟ್ಟು ಶಕ್ತಿ ಇದ್ದರೆ, ಹೆಚ್ಚು ಗುಣ ಇದ್ರೇ ಅವರಿಗೆ ಕೃಷ್ಣನ ಮನಸ್ಸಿಗೆ ಅಷ್ಟು ಸಂತೋಷ ಆಗ್ತಾ ಇದೆ. ಆ ಸಂತೋಷ ಕೊಡಬೇಕಾದ್ರೆ ಅವ್ರ ಮನಸ್ಸಲ್ಲಿ ಅವರಿಗೆ ಇನ್ನೆಷ್ಟು ಗುಣ ಇರಬೇಕು, ನನಗಿಂತ ಹೆಚ್ಚಿನ ಗುಣ ಇರಬೇಕಲ್ವಾ. ಆ ಭಾವನ ನಾನು ಅನುಭವಿಸ್ಬೇಕು ಅಂತ, ಇದು ರಸ ವಿನಿಮಯ ಮಾಡ್ಕೋಬೇಕು ಅಂತ ಭಗವಂತನಿಗೆ ಆಸೆ ಆಗುತ್ತೆ ಅಲ್ವಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಭಗವಂತ ಭಕ್ತನ ದಾಸ ಆಗ್ಬಿಡ್ತಾರಂತೆ. ಅವರು ಉತ್ತಮ ಭಕ್ತರ ದಾಸನಾಗ್ಬಿಡ್ತಾನೆ. ಮತ್ತೆ ಅವರು ನನ್ಗಿಂತ ಹೆಚ್ಚು ತಿಳ್ಕೊಂಡಿದ್ದಾರೆ ಅಂತ ಭಗವಂತ ತಿಳ್ಕೊಳ್ತಾರಂತೆ. ಅವರಿಗೆ ನನ್ಗಿಂತ ಹೆಚ್ಚು ಗುಣ ಇದೆ ನೋಡಿ. ಇಲ್ಲಿ ಕೃಷ್ಣ ರಾಧಾರಾಣಿಗೆ, ಅಂದ್ರೆ ಇದ್ರ ಒಳಗಿನ ಅಂತರಿಂದ ನಮ್ಗೆ ಏನ್ ತಿಳಿಯುತ್ತೆ ಅಂದ್ರೆ, ರಾಧಾರಾಣಿಗೆ ನನ್ಗಿಂತ ಹೆಚ್ಚು 100 ಪಟ್ಟು ಹೆಚ್ಚು ಗುಣ ಇದೆ ಅಂತ ಅವನು ಭಾವಿಸ್ತಾನೆ ಮಾತಾಜಿ. ಆತರ. ಆದ್ರಿಂದ ಅಂತವ್ರು ನಮ್ಗೆ ಸಂತೋಷ ಕೊಡ್ಬೇಕು. ಯಾಕಂದ್ರೆ ನಮ್ಗೆ ಸಂತೋಷ ಕೊಡ್ಬೇಕಾದ್ರೆ ನಮ್ಗಿಂತ ಹೆಚ್ಚಿನ ಗುಣ ಇರ್ಬೇಕು ಅವರಿಗೆ ಅಲ್ವಾ. ಸೊ ಕೃಷ್ಣ ನಮ್ಗಿಂತ ಎಷ್ಟು ದೊಡ್ಡ ಗುಣ. ಸೊ ಭಗವಂತ ಅವನು. ಸೊ ಅವನಿಂದ ನಮ್ಗೆ ಸಂತೋಷ ಸಿಗುತ್ತೆ. ಕೃಷ್ಣನಿಗೆ ಸಂತೋಷ ಹೇಗೆ ಸಿಕ್ಬೇಕು ಹಾಗ ಅವನ ಆಲೋಚನೆ ಮಾಡ್ತಾನೆ. ನನಗ್ ಸಂತೋಷ ಬೇಕು ಅಂದ್ರೆ ನನ್ಗಿಂತ 100 ಪಟ್ಟು. ಅದೇ ಯಾರೋ ರಾಧಾರಾಣಿ. ಅದಕ್ಕೆ ರಾಧಾರಾಣಿ ಭಾವಕ್ಕೆ ಬರ್ತಾನೆ. ಯಾಕೆ ರಾಧಾರಾಣಿ ಅಂತಂದ್ರೆ ಅವಳು ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಾಗ್ರೇಸಳು. ಭಕ್ತರಲ್ಲೇ ಫಸ್ಟ್ ಅಗ್ರಗಣ್ಯ. ಸೊ ಅಂತವಳಿಗೆ ತನ್ಗಿಂತ 100 ಪಟ್ಟು ಹೆಚ್ಚು ಗುಣ ಇದೆ ಅಂತ ಭಗವಂತ ಭಾವಿಸ್ತಾನೆ. ತುಂಬಾ ಚೆನ್ನಾಗಿದೆ. ವೆರಿ ವೆರಿ ನೈಸ್. ತುಂಬಾ ಚೆನ್ನಾಗಿದೆ. ಅವಳ ಭಾವಕ್ಕೆ ಬರ್ಲಿಕ್ಕೆ ಈ ತರ ಆಲೋಚನೆ ಮಾಡ್ತಾ ಇದ್ದಾನೆ. ಓಹೋ, ನಾನು ಅವಳ ಭಾವಕ್ಕೆ ಬಂದ್ರೆ ನನ್ಗೆ ಸಂತೋಷ ಆಗುತ್ತೆ. ಈ ವಾಂಟ್ ಟು ಎಂಜಾಯ್ ಇನ್ ದಟ್. ಎಷ್ಟು ಕರುಣಾಮಯಿ ಅಲ್ವಾ ಭಗವಂತ. ನಾವಾದ್ರೆ ಅಯ್ಯೋ ನನಗಿಂತ ಜಾಸ್ತಿ ಯಾರೋ ಒಬ್ರು ಇದಾರಲ್ಲ ಅಂತ ನಾವು ಇದು ಮಾಡ್ಕೊಂಡ್ಬಿಡ್ತೀವಿ. ಭಗವಂತನಲ್ಲಿ ಅಷ್ಟು ಅಪ್ರಿಸಿಯೇಷನ್, ಭಕ್ತರನ್ನ ಕಂಡ್ರೆ ಎಷ್ಟು ಪ್ರೀತಿ ಅನ್ನೋದು ಅಲ್ವಾ. ಹರೇ ಕೃಷ್ಣ. ಶ್ಲೋಕ 240. ಅದಕ್ಕೆ ಅವರು ಭಗವಂತ ಆಗಿರೋದು. ಶ್ಲೋಕ 241. ಅಮಹೈತೆ ಗುಣಿ ಬಡ ಜಗತೆ ಅಸಂಭವ ಏಕಲಿ ರಾಧಾತೆ ತಹ ಕರಿ ಅನುಭವ. ಹರೇ ಕೃಷ್ಣ. ರಾಧಿಕಾ ಮಾತಾಜಿ ಓದಿ. ರಾಧಿಕಾ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ರತ್ನಾ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ, ಓದಿ. ಶಕುಂತಲಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶಕುಂತಲಾ ಮಾತಾಜಿ ಓದಿ ಮಾತಾಜಿ. ಕೃಷ್ಣ. ಆಮಹೈತೆ ಗುಣಿ ಬಡ ಜಗತೆ ಅಸಂಭವ ಏಕಲಿ ರಾಧತೆ ತಹ ಕರಿ ಅನುಭವ. ಆಮಹೈತೆ ನನಗಿಂತ ಗುಣವುಳ್ಳವನು, ಬಡ ಹೆಚ್ಚಿನ, ಜಗತೆ ಪ್ರಪಂಚದಲ್ಲಿ, ಅಸಂಭವ ಇರುವ ಸಾಧ್ಯತೆ ಇಲ್ಲ, ಏಕಲಿ ಮಾತ್ರ, ರಾಧತೆ ಶ್ರೀಮತಿ ರಾಧಾರಾಣಿಯಲ್ಲಿ, ತಾಹ ಆ ಕರಿ ಅನುಭವ ಅರ್ಥ ಮಾಡಿಕೊಳ್ಳಬಲ್ಲೆ ಎನ್ನುವಾಗ, ನನಗಿಂತ ಹೆಚ್ಚು ಅರ್ಹತೆ ಪಡೆದವನನ್ನು ಈ ಪ್ರಪಂಚದಲ್ಲಿ ಕಾಣುವುದು ಅಸಾಧ್ಯವೇ ಸರಿ. ಆದರೆ ನನಗೆ ಸಂತೋಷ ನೀಡಬಲ್ಲ ಶಕ್ತಿ ರಾಧೆಗೆ ಮಾತ್ರ ಇದೆ ಎಂದು ನನಗೆ ಭಾಸವಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಅದೇ ಹೇಳ್ತಾ ಇದ್ದಾರೆ. ನನಗೆ ಇಷ್ಟು ಸಂತೋಷ ಆಗ್ಬೇಕಾದ್ರೆ ನನಗೆ 100 ಪಟ್ಟು ಗುಣ ಉಳ್ಳವ್ರು ಮಾತ್ರ ಇದನ್ನ ಕೊಡೋದಕ್ಕೆ ಸಾಧ್ಯ, ಸಂತೋಷ ಕೊಡಕ್ ಸಾಧ್ಯ. ಆ ಶಕ್ತಿ ರಾಧೆಗೆ ಮಾತ್ರ ಇದೆ ಅಂತ ಭಗವಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಅಂದ್ರೆ ಆಕೆ ಭಕ್ತಿಯ ಪರಾಕಾಷ್ಠೆ ರಾಧಾರಾಣಿಯ, ಅಷ್ಟು ಅತಿ ಉನ್ನತ ಸ್ಥಿತಿ. ಹರೇ ಕೃಷ್ಣ. ಮಾತಾಜಿ ಕೃಷ್ಣ ಎಷ್ಟು ಸಂತೋಷ ಪಡ್ಲಿಕ್ಕೆ ಇಷ್ಟ ಪಡ್ತಾನಂತೆ, ಅದಕ್ಕಿಂತ ಹೆಚ್ಚೆಚ್ಚು ಮಾಡ್ತಾ ಹೋಗ್ತಾಳಂತೆ ಅವಳು. ಎಂಡೇ ಮಾಡುದಿಲ್ಲ, ಮತ್ತೆ ಹೆಚ್ಚಿಸ್ತಾ ಹೋಗ್ತಾನಂತೆ. ಇವನು ಹೆಚ್ಚು ಮಾಡಿದಾಗೆ ಮತ್ತು ಹೆಚ್ಚು ಮಾಡ್ತಾಳಂತೆ ಅವಳು. ಹಾಗೆ ರಸವಿನಿಮಯದಲ್ಲಿ ಅಲ್ವಾ. ಹರೇ ಕೃಷ್ಣ. ನಮ್ಮ ಭೌತಿಕದಲ್ಲಾದ್ರೆ ಈ ಅಸೂಯಲ್ಲಿ ಪೈಪೋಟಿ ನಡೀತೆ, ಅಲ್ಲಿ
ಭಕ್ತಿ ಪರಾಕಾಷ್ಠೆಯಲ್ಲಿ ಕೃಷ್ಣಗ್ ಸಂತೋಷ ಕೊಡ್ಬೇಕು ಅಂತ ರಾಧೆ ಭಕ್ತಿ ಜಾಸ್ತಿ ಮಾಡೋದು, ಅದನ್ನ ಅನುಭವಿಸ್ಕೊಂಡು ಕೃಷ್ಣ ಇನ್ನೂ ಜಾಸ್ತಿ ಮಾಡೋದು, ರಾಧೆ ಆತರ ತುಂಬಾ ಅದಂದ್ರೆ ಪಾಸಿಟಿವ್ ಇದು ಅಲ್ಲಿ ಕಾಂಪಿಟೇಷನ್. ಇಲ್ಲಿ ನಮ್ಮ ಲೌಕಿಕದಲ್ಲಾದ್ರೆ ನಾವು ಭೌತಿಕವಾಗಿ ಕಾಂಪಿಟೇಷನ್ ಮಾಡ್ತೀವಿ ಅಲ್ವಾ, ಅವರಿಗಿಂತ ಭೌತಿಕವಾಗಿ ನಾವು ಫೈಟ್ ಮಾಡ್ತೀವಿ. ಅಲ್ಲಿ ಆ ತರ ನಡೆಯುತ್ತೆ ಅಂತ. ಹರೇ ಕೃಷ್ಣ. ಇದು ಏನು 242ರಿಂದ 243. ಯಾರು ಹೇಳ್ಬೇಕಾದ್ರೂ ಹೇಳಿ, ಅಡಿಷನಲ್ ಪರವಾಗಿಲ್ಲ, ನನಗೆ ಸ್ವಲ್ಪ ಅಷ್ಟೇ ತಿಳಿದಿಲ್ಲ ನನಗೆ. ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 242-43. ಕೋಟಿ ಕಾಮಜಿನಿ ರೂಪ ಅದ್ಯಪಿ ಕಾಮರ ಅಸಮೂರ್ಧ್ವ ಮಾಧುರ್ಯ ಸಾಮ್ಯ ನಾಹಿ ಯಾರ ಮೊರ ರೂಪೇ ಅಪಯಿತಾಯ ತ್ರಿಭುವನ ರಾಧಾರ ದರ್ಶನೆ ಮೋರ ಜುಡಾಯ ನಯನ. ಕೋಟಿ ಕಾಮ, ಕೋಟಿ ಮನ್ಮಥರು, ಚಿನಿ ಗೆಲ್ಲುವುದು, ರೂಪ ಸೌಂದರ್ಯ, ಯದ್ಯಪಿ ಅಮಾರ ನನ್ನ, ಅಸಮೂರ್ಧ್ವ ಸಮನಾದವನು ಅಥವಾ ಮೀರಿಸಿದವನು, ಮಾಧುರ್ಯ ಸಾಮ್ಯ ಸಮತೆ, ನಾಹಿ ಇಲ್ಲ ಯಾರ ಆ ವ್ಯಕ್ತಿಯ, ಮೋರ ನನ್ನ, ರೂಪದ ಆಪ್ಯಾಯಿತ ಮೆಚ್ಚಿಕೊಂಡ, ಅಯ ಆಗುತ್ತಾನೆ, ತ್ರಿಭುವನ 3 ಲೋಕಗಳು, ರಾಧಾರ ಶ್ರೀಮತಿ ರಾಧಾರಾಣಿಯ ದರ್ಶನೆ ನೋಡುವುದು, ಮೋರ ಎನ್ನ, ಜುಡಾಯ ತೃಪ್ತಿಪಡಿಸುತ್ತದೆ, ನಯನ ಕಣ್ಣುಗಳು. ಅನುವಾದ: ನನ್ನ ರೂಪವು ಕೋಟಿ ಮನ್ಮಥ ರೂಪವನ್ನು ಹಿಂದಕ್ಕೆ ಹಾಕುತ್ತದೆ. ಈ ನನ್ನ ರೂಪಕ್ಕೆ ಸಮನಾದದ್ದಾಗಲಿ ಅದನ್ನು ಮೀರಿಸಿದ್ದಾಗಲಿ ಇಲ್ಲ. ಅದು 3 ಲೋಕಗಳು ಸಂತೋಷವನ್ನು ನೀಡುತ್ತದೆ. ಇಷ್ಟೆಲ್ಲ ಇದ್ದು ರಾಧಾರಾಣಿಯನ್ನು ನೋಡುವುದೊಂದೇ ನನ್ನ ಕಣ್ಣುಗಳಿಗೆ ಮುದವನ್ನು ನೀಡುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಅದೇ ಇಲ್ಲಿ ಹೇಳ್ತಾರೆ, ಅದೇ ನನ್ನ ರೂಪ ಕೋಟಿ ಮನ್ವಂತರ ರೂಪವನ್ನ ಹಿಂದಕ್ಕೆ ಹಾಕುತ್ತದೆ. ಅದೇ ಬ್ರಹ್ಮಾಜಿನ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದಾರಲ್ವಾ, ವೇಣುಂ ಕಣ್ವಂತರ ಅರವಿಂದ ದಲಾಯ ಸಾಕ್ಷಂ ಬ್ರಹ್ಮಾವರ್ತಂ ಸಿತಾಂಬುದ ಸುಂದರಾಂಗಂ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಕೊಳಲು ನುಡಿಸುವುದರಲ್ಲಿ ನಿಪುಣನಾದ, ತಾವರೆಯ ಎಸಳಿನಂತೆ ಅರಳಿದ ಕಣ್ಣುಗಳುಳ್ಳ, ಶಿರದಲ್ಲಿ ನವಿಲುಗರಿಯನ್ನು ಧರಿಸಿರುವ, ಮೋಡದಂತೆ ಶ್ಯಾಮಲ ವರ್ಣದ ಸುಂದರ ದೇಹವುಳ್ಳ, ಕೋಟಿ ಕೋಟಿ ಮನ್ಮಥರ ಸೌಂದರ್ಯದಿಂದ ವಿಶೇಷವಾಗಿ ಶೋಭಿಸುವ ಆದಿಪುರುಷನಾದ ಗೋವಿಂದನನ್ನು ಅನುಭವಿಸುತ್ತೇನೆ ಅಂತ ಬ್ರಹ್ಮಾಜಿ ಹೇಳ್ತಾರಲ್ವಾ. ಕೋಟಿ ಮನ್ಮಥರ ರೂಪ ಭಗವಂತನಿಗೆ. ಆಮೇಲೆ ಈ ನನ್ನ ರೂಪಕ್ಕೆ ಸಮಾನವಾದವರು, ಮೀರಿಸಿದವರು, ಈಕ್ವಲ್ ಆದವರು ಯಾರು ಇಲ್ಲ. ಅದಕ್ಕೆ ಭಗವಂತನೇನಂತಾರೆ, ಅಸಮೂರ್ಧ್ವ ಅಂತ ಕರೀತಾರಲ್ವಾ. ಇಷ್ಟೆಲ್ಲ ಇದ್ದು ರಾಧಾರಾಣಿಯನ್ನು ನೋಡೋದು ಒಂದೇ ನನ್ನ ಕಣ್ಣುಗಳಿಗೆ ಇನ್ನೂ ಮನಸ್ಸನ್ನು ಮುದವನ್ನು ಸಂತೋಷವನ್ನು ಕೊಡುತ್ತೆ. ಅಂದ್ರೆ ಯಾಕೆ ಅಂದ್ರೆ ಭಗವಂತನಿಗಿಂತ ಜಾಸ್ತಿ ಗುಣಗಳನ್ನು ಹೊಂದಿದ್ದಾರೆ ಅಲ್ವಾ ರಾಧಾರಾಣಿ, ಭಕ್ತಿಯ ಪರಾಕಾಷ್ಠೆ. ಆದ್ರಿಂದ ಆಕೆಯನ್ನು ನೋಡೋದೇ ಇನ್ನೂ ಸಂತೋಷ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಎಷ್ಟು ಚೆನ್ನಾಗಿದೆ. 244. ಮೋರ ವಂಶಿ ಗೀತೆ ಆಕರ್ಷಯೇ ತ್ರಿಭುವನ ರಾಧಾರ ವಚನೆ ಹರೇ ಅಮರ ಶ್ರವಣ. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಶ್ಲೋಕ 244. ಮೋರ ವಂಶಿ ಗೀತೆ ಆಕರ್ಷಯೇ ತ್ರಿಭುವನ ರಾಧಾರ ವಚನೆ ಹರೇ ಅಮರ ಶ್ರವಣ. ಮೋರ ನನ್ನ ವಂಶಿಗೀತೆ, ಕೊಳಲಿನಿಂದ ಹೊರಡುವ ನಾದ ತರಂಗಗಳು. ಆಕರ್ಷಯೇ ಆಕರ್ಷಿಸುತ್ತೇನೆ, ತ್ರಿಭುವನ 3 ಲೋಕಗಳು. ರಾಧಾರ ವಚನೆ ಶ್ರೀಮತಿ ರಾಧಾರಾಣಿಯ ಮಾತು ಹರೇ ಗೆಲ್ಲುತ್ತದೆ. ಆಮಾರ ನನ್ನ ಶ್ರವಣ ಕೇಳುವ ಶಕ್ತಿಯು. ಅನುವಾದ: ನನ್ನ ಲೋಕೋತ್ತರ ಕೊಳಲಿನ ನಾದದುಲಿಯು 3 ಲೋಕಗಳನ್ನು ಜಯಿಸುತ್ತದೆ. ಆದರೆ ಶ್ರೀಮತಿ ರಾಧಾರಾಣಿಯ ಬಾಯಿಂದ ಬರುವ ಮಧುರ ವಚನಗಳನ್ನು ಕೇಳಿ ನನ್ನ ಕಿವಿಗಳು ಪುಲಕಿತವಾಗುತ್ತವೆ. ಧನ್ಯವಾದಗಳು ಮಾತಾಜಿ. ಹರೇ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾರೆ ಭಗವಂತ, ನನ್ನ ಲೋಕೋತ್ತರ ಭಗವಂತ ಒಂದ್ಸರಿ ಕೊಳಲಿನ ನಾದವನ್ನ ನುಡಿಸ್ತಾ ಅಂದ್ರೆ 3 ಲೋಕಗಳಿಗೂ ಅದು ಸಂತೋಷವನ್ನು ಕೊಡುತ್ತೆ, ಮುದವನ್ನು ಕೊಡುತ್ತೆ. ಆದರೆ ಶ್ರೀಮತಿ ರಾಧಾರಾಣಿಯಿಂದ ಬಾಯಿಂದ ಬರುವ ಮಧುರ ವಚನಗಳನ್ನ ಕೇಳಿ ನನ್ನ ಕಿವಿಗಳು ಪುಲಕಿತವಾಗುತ್ತವೆ, ಅಷ್ಟು ಆನಂದ ಆಗುತ್ತೆ. ಅಂದ್ರೆ ಅಷ್ಟು ಭಕ್ತಿಯವರಿಗೆ ಭಕ್ತಿಯಲ್ಲಿ ಅವರು ಹೇಳ್ತಾರೆ ಅಂತ ಅದನ್ನ ಸವಿತಾ ಇದ್ದಾರೆ ಕೃಷ್ಣ ಭಗವಂತ.
ಹರೇ ಕೃಷ್ಣ. ಅಲ್ವಾ ಮಾತಾಜಿ, ಇನ್ನೇನಾರು ಹೇಳೋದಿದ್ಯಾ ಇದಕ್ಕೆ? ಯಾರಾದ್ರೂ ಹೇಳೋದಾದ್ರೆ ಹೇಳಿ. ಹರೇ ಕೃಷ್ಣ. ಶ್ಲೋಕ 245. ಯದ್ಯಪಿ ಅಮರ ಗಂಧೆ ಜಗತ್ ಸುಗಂಧ ಮೋರ ಚಿತ್ತ ಪ್ರಾಣ ಹರೇ ರಾಧಾ ಅಂಗ ಗಂಧ. ಹರೇ ಕೃಷ್ಣ. ಮಂಜುಳಾ ಸುರೇಶ್ ಮಾತಾಜಿ ಓದಿ. ಹರೇ ಕೃಷ್ಣ. ಯದ್ಯಪಿ ಅಮರ ಗಂಧೆ ಜಗ ಸುಗಂಧ ಮೊರ ಚಿತ್ತ ಪ್ರಾಣ ಹರೇ ರಾಧಾ ಹಂಗ ಗಂಧ. ಯದ್ಯಪಿ ಆದರೂ ಅಮರ ನನ್ನ ಗಂಧೆ ಪರಿಮಳದಿಂದ ಜಗತ್ ಇಡೀ ಬ್ರಹ್ಮಾಂಡವು ಸುಗಂಧ ಹಿತವಾದ ಕಂಪನ್ನು ಬೀರುತ್ತಾ ಮೋರ ನನ್ನ ಚಿತ್ತ ಪ್ರಾಣ ಮನಸ್ಸು ಮತ್ತು ಅಂತಃಕರಣ ಹರೇ ಆಕರ್ಷಿಸುತ್ತದೆ. ರಾಧಾ ಶ್ರೀಮತಿ ರಾಧಾರಾಣಿಯ ಅಂಗ ದೈಹಿಕ ಗಂಧ ಕಂಪು. ಅನುವಾದ: ನನ್ನ ದೇಹವು ಇಡೀ ಸೃಷ್ಟಿಗೆ ನರುಕಂಪನ್ನು ನೀಡುತ್ತೆಯಾದರೂ ರಾಧಾರಾಣಿಯು ಅವಯವಗಳ ಪರಿಮಳವು ನನ್ನ ಮನಸ್ಸನ್ನು ಹೃದಯವನ್ನು ಸೂರೆಗೊಳ್ಳುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದ ಮಾತಾಜಿ. ಧನ್ಯವಾದಗಳು. ಭಗವಂತನಿಗೆ ಗೊತ್ತು. ಭಗವಂತ ಹೇಳ್ತಾ ಇದ್ದಾರೆ, ನನ್ನ ದೇಹದಿಂದ ಇಡೀ ಸೃಷ್ಟಿಗೆ ಸಂತೋಷ ಆಗುತ್ತೆ. ನನ್ನ ಕೃಷ್ಣ ಅಂದ್ರೆ ಸಾಕು, ಆಕರ್ಷಕ, ಸರ್ವಾಕರ್ಷಕ ಆಗಿರ್ತಾನೆ, ಎಲ್ಲರಿಗೂ ಸಂತೋಷ ನೀಡುತ್ತೆ. ಆದ್ರೂ ರಾಧಾರಾಣಿಯರ ಅವಯವಗಳ ಪರಿಮಳ ಅಷ್ಟು ನನ್ನ ಮನಸ್ಸನ್ನು ಹೃದಯವನ್ನು ಗೆದ್ದು ಬಿಟ್ಟಿದೆ. ಅಂದ್ರೆ ಭಕ್ತರ ಭಕ್ತಿಗೆ ಭಗವಂತ ಯಾವ ತರ ಬಂದಿ ಆಗ್ಬಿಡ್ತಾನೆ ಅನ್ನೋದನ್ನ ಪರಮಾತ್ಮ ಭಕ್ತರ ಇದಕ್ಕೆ ಬಂಧಿಸ್ಬಿಡ್ತಾರೆ. ಭಕ್ತರು ಭಗವಂತನನ್ನ ಆ ಭಕ್ತಿಯಿಂದ ಸೆರೆ ಮಾಡಿಬಿಡ್ತಾರೆ, ಹೃದಯವನ್ನು ಸೂರೆಗೊಳ್ಳುತ್ತದೆ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 246. ಯದ್ಯಪಿ ಅಮರ ರಸೆ ಜಗತ್ ಸರಸ ರಾಧರ ಅದರ ರಸ ಆಮಕರೆ ವಶ. ಹರೇ ಕೃಷ್ಣ. ನಂದಿನಿ ಮಾತಾಜಿ ಓದಿ. ಹರೇ ನಂದಿನಿ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯದ್ಯಪಿ ಅಮರ ರಸೆ ಜಗತ್ ಸರಸ ರಾಧಾರ ಆಧಾರ ರಸ ಅಮಕರೇವತ ವಶ. ಹರೇ ಕೃಷ್ಣ. ಯದ್ಯಪಿ ಆದರೂ ಅಮರ ನನ್ನ ರಸೆ ಮಾಧುರ್ಯದಿಂದ ಜಗತ್ ಇಡೀ ಪ್ರಪಂಚವು ಸರಸ ಸ್ವಾದವುಳ್ಳದ್ದು ರಾಧರ ಶ್ರೀಮತಿ ರಾಧಾರಾಣಿಯ ಅದರ ರಸ ತುಟಿಗಳ ರುಚಿಯು ಅಮ ನಾನು ಕರೆ ಮಾಡುತ್ತೇವೆ ವಶ ಸ್ವಾಧೀನ. ಅನುವಾದ: ಶಿಲ ಪ್ರಭುಪಾದರಿಂದ ಶಿಲ ಪ್ರಭುಪಾದರಿಗೆ ಜಯವಾಗಲಿ. ನನ್ನಿಂದಾಗಿ ಇಡೀ ಸೃಷ್ಟಿಯು ವಿವಿಧ ರಸಗಳಿಂದ ತುಂಬಿ ಹೋಗಿವೆ. ಆದರೂ ಶ್ರೀಮತಿ ರಾಧಾರಾಣಿಯ ಅದರಾಮೃತದ ರುಚಿಯಿಂದ ನಾನು ಸೆಳೆಯಲ್ಪಡುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಭಗವಂತ ಏನ್ ಹೇಳ್ತಾ ಇದೆ, ಇಡೀ ಸೃಷ್ಟಿಲಿ ಭಗವಂತನ ರಸಗಳು ಅನೇಕ ಇದೆ ಅಲ್ವಾ? ದಾಸ್ಯ, ಸಖ್ಯ, ಮಾಧುರ್ಯ, ಯಾವ್ದು ಮಾತಾಜಿ? ದಾಸ್ಯ, ಸಖ್ಯ, ಮಾಧುರ್ಯ, ವಾತ್ಸಲ್ಯ, ವಾತ್ಸಲ್ಯ, ದಾಸ್ಯ, ಶಾಂತರಸ ಎಲ್ಲ ಇದೆ ಅಲ್ವಾ? ಇದೆಲ್ಲ ರಸಗಳು ಜಗತ್ತಲ್ಲಿ ನನ್ನ ಸೃಷ್ಟಿಯಿಂದ ಸಂತೋಷ ರಸದಿಂದ ತುಂಬಿಕೊಂಡಿದೆ. ಆದರೆ ರಾಧಾರಾಣಿ ಅದರಾಮೃತದ ತುಟಿ ಅಂದ್ರೆ ಆಕೆ ಭಕ್ತಿಯಿಂದ ಮಾಡೋ ರುಚಿಯಾದ ಅದರ ರಸ ನಾನು ಅದರಂ ಮಧುರಂ ಚಲಂ ಮಧುರಂ ನಾನು ಅಂದ್ರೆ ಭಗವಂತ ಅಷ್ಟು ಆಕರ್ಷಿತನಾಗಿದ್ದಾನೆ. ಭಕ್ತರ ಶುದ್ಧ ಭಕ್ತಿಗೆ ಭಗವಂತ ಬಂದಿ ಆಗ್ಬಿಟ್ಟಿದ್ದಾನೆ ಅಂತ ರಾಧಾರಾಣಿಯ ಗುಣಗಾನ ಭಗವಂತ ಮಾಡ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 247. ಯದ್ಯಪಿ ಅಮರ ಸ್ಪರ್ಶ ಕೋಟಿಂದು ಶೀತಲ ರಾಧಿಕಾರ ಸ್ಪರ್ಶೆ ಅಮ ಕರೆ ಸುಶೀತಲ. ಹರೇ ಕೃಷ್ಣ. ಭವಾನಿ ರಂಗಸ್ವಾಮಿ ಮಾತಾಜಿ ಓದಿ. ಭವಾನಿ ಮಾತಾಜಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ ಮಾತಾಜಿ. ಭವಾನಿ ಮಾತಾಜಿ ಓದಿ. 247 ಮಾತಾಜಿ. ಮಾತಾಜಿ. ಯದ್ಯಪಿ ಅಮರ ಸ್ಪರ್ಶ ಕೋಟಿಂದು ಶೀತಲ ರಾಧಿಕಾರ ಸ್ಪರ್ಶೆ ಅಮ ಕರೆ ಸುಶೀತಲ. ಅನುವಾದ: ನನ್ನ ಸ್ಪರ್ಶವು ಕೋಟಿ ಚಂದ್ರರ ಸ್ಪರ್ಶಕ್ಕಿಂತ ಶೀತಲವಾದುದು.
ಆದರೂ ಶ್ರೀಮತಿ ರಾಧಾರಾಣಿಯ ಸ್ಪರ್ಶದಿಂದ ನನ್ನಲ್ಲಿ ನವೋಲ್ಲಾಸ ಉದಯಿಸುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಭಗವಂತನ ಸ್ಪರ್ಶದಿಂದ ಕೋಟಿ ಚಂದ್ರನ ಸ್ಪರ್ಶ ಅಂದ್ರೆ, ಚಂದ್ರ ಅಂದ್ರೆ ನಮಗೆಲ್ಲ ತಂಪು ಗೊತ್ತಲ್ವ ಹರೇ ಕೃಷ್ಣ. ಚಂದ್ರನ ಬೆಳಕು ಬಂದ್ರೆ ನಮ್ಗೆ ನೈಟ್ ತುಂಬಾ ತಂಪಾಗಿರುತ್ತೆ, ಅಷ್ಟು ಶೀತಲವಾದದ್ದು. ಆದ್ರೂ ಹರೇ ಕೃಷ್ಣ, ಆದರೂ ಶ್ರೀಮತಿ ರಾಧಾರಾಣಿಯ ಸ್ಪರ್ಶದಿಂದ ನನ್ನಲ್ಲಿ ನವೋಲ್ಲಾಸ ಅಂದ್ರೆ ಒಂದು ಹೊಸ ಉತ್ಸಾಹ ಉದಯಿಸುತ್ತೆ. ಅದು ತುಂಬಾ ಇದಾಗಿರುತ್ತೆ ಅಂತ, ನವೋಲ್ಲಾಸ ಉದಯಿಸುತ್ತೆ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. 248 ಶ್ಲೋಕ. ಯೇಯಿ ಮತ ಜಗತೇರ ಸುಖೆ ಆಮಿ ಹೇತು ರಾಧಿಕಾರ ರೂಪ ಗಣ ಅಮರ ಜೀವಾತು. ಹರೇ ಕೃಷ್ಣ. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಉಮಾದೇವಿ ವೆಂಕಟೇಶ್ ಮಾತಾಜಿ. ಮಾತಾಜಿ ನಾನು ಓದಲ್ಲ ಮಾತಾಜಿ. ಮಾತಾಜಿ ಓಕೆ ಮಾತಾಜಿ. ರತ್ನ ಮಾತಾಜಿ ಓದ್ತಿಲ್ಲ ಮಾತಾಜಿ. ರತ್ನ ಮಾತಾಜಿ ಓದಿ. ರತ್ನ ಮಾತಾಜಿ ಓದಿ. ರತ್ನ ಮಾತಾಜಿ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ತಾ ಇದೆ ಮಾತಾಜಿ? ಕೇಳಿಸ್ತಾ ಇದೆ ಮಾತಾಜಿ. ಶ್ಲೋಕ 248. ಏಯಿ ಮಾತಾ ಜಗತೇರ ಸುಖೆ ಆಮಿ ಹೇತು ರಾಧಿಕಾರ ರೂಪ ಗುಣ ಅಮರ ಜೀವಾತು. ಪದಗಳ ಅರ್ಥ ಬೇಡವಾ ಮಾತಾಜಿ? ಓದಿ ಓದಿ ಓದ್ಬೇಕು. ಏಯಿ ಮತ ಹೀಗೆ ಜಗತ್ತೇ ಸುಖೆ ಸಂತೋಷದ ವಿಚಾರದಲ್ಲಿ ಆಮಿ ನಾನಾಗಿದ್ದೇನೆ. ಹೇತು ಕಾರಣ ರಾಧಾರಾಣಿಯ ರೂಪಗುಣ ಆತ್ಮವಾಗಿವೆ. ಅನುವಾದ ಶೀಲಪ್ರಭುಪಾದರಿಂದ ಶೀಲಪ್ರಭುಪಾದರಿಗೆ ಜಯವಾಗಲಿ. ಹೀಗೆ ನಾನು ಇಡೀ ವಿಶ್ವದ ಸುಖಕ್ಕೆ ಮೂಲವಾದರೂ ಶ್ರೀಮತಿ ರಾಧಾರಾಣಿಯ ರೂಪ ಹಾಗೂ ಗುಣಲಕ್ಷಣಗಳು ನನ್ನ ಜೀವ ಹಾಗೂ ಆತ್ಮಗಳಾಗಿವೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಇಡೀ ಜಗತ್ತಿಗೆನೆ ಭಗವಂತನೇ ಅಲ್ವಾ, ಹಿ ಇಸ್ ದಿ ಒರಿಜಿನಲ್ ಸುಪ್ರೀಂ ಲಾರ್ಡ್. ಅವರೇ, ಹಿ ಇಸ್ ದಿ ಕ್ರಿಯೇಟರ್. ಸೃಷ್ಟಿ ಮಾಡಿದವರೇ, ನಮ್ಮನ್ನು ಪೋಷಣೆ ಮಾಡಿದವರೇ. ಆಮೇಲೆ ಪ್ರಳಯ ಕಾಲದಲ್ಲಿ ಭಗವಂತ ಗರ್ಭಗೋದಕಶಾಹಿ ವಿಷ್ಣುವಾಗಿ ಅವನ ಹೊಟ್ಟೆಯಲ್ಲಿ ಇಟ್ಕೊಂಡು ಮತ್ತೆ ಸೃಷ್ಟಿ ಮಾಡೋದು ಎಲ್ಲ, ಇಡೀ ಜಗತ್ತಿಗೆ ಸುಖ ಕೊಡೋದು ಭಗವಂತ. ಹಿ ಇಸ್ ದಿ ಕ್ರಿಯೇಟರ್. ಅವರೇ ಪರಮಾತ್ಮ. ಸತ್ಯಕ್ಕೆ, ಸುಖಕ್ಕೆ, ಎಲ್ಲದಕ್ಕೂ ಮೂಲ ಅವರೇನೆ. ಆದರೆ ಶ್ರೀಮತಿ ರಾಧಾರಾಣಿಯ ರೂಪ ಹಾಗೂ ಗುಣಲಕ್ಷಣಗಳು ನನ್ನ ಜೀವ ಮತ್ತು ಆತ್ಮಗಳಾಗಿವೆ. ಅಂದರೆ ಅಷ್ಟರ ಮಟ್ಟಿಗೆ ಆ ಪರ್ಫೆಕ್ಷನ್ನು ರಾಧಾರಾಣಿ ಭಕ್ತಿದು ಅಷ್ಟು ಪರಾಕಾಷ್ಠೆ, ಭಕ್ತಿಯ ಪರಾಕಾಷ್ಠೆ, ಅತ್ಯುನ್ನತ ಪರಾಕಾಷ್ಠೆಯಲ್ಲಿದೆ. ಭಗವಂತನ್ನೇ ಅದು ಕಟ್ಟಾಕಿದೆ. ಅಂದರೆ ಅದು ಎಷ್ಟರ ಮಟ್ಟಿಗೆ ಇರ್ಬೋದು ಅಂತ ನಾವು ನಿಜವಾಗ್ಲೂ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅಷ್ಟು ರಾಧಾರಾಣಿ ಭಾವ ತುಂಬ. ಅದಕ್ಕೆ ಭಗವಂತನಿಗೆ ಆ ಭಾವದಲ್ಲಿ ನಾನು ಅನುಭವಿಸ್ಬೇಕು ಅನ್ನೋ ಆಸೆ ಬರೋದು ಅಲ್ವಾ. ಹರೇ ಕೃಷ್ಣ. ಎಷ್ಟು ಚೆನ್ನಾಗಿದೆ. ಶ್ಲೋಕ 249. ಯೇಯಿ ಮತ ಅನುಭವ ಅಮರ ಪ್ರತೀತ ವಿಚಾರಿ ದೇಖಿಯೇ ಯದಿ ಸಭ ವಿಪರೀತ. ಹರೇ ಕೃಷ್ಣ. ದಾಕ್ಷಾಯಿಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 249. ಯೇಯಿ ಮತ ಅನುಭವ ಹಮಾರ ಪ್ರತೀತ ವಿಚಾರಿ ದೇಖಿಯೇ ಯದಿ ಸಭ ವಿಪರೀತ. ಯೇಯಿ ಮತ ಹೀಗೆ, ಅನುಭವ ವಾಸ್ತವ್ಯ ಭಾವಗಳು, ಹಾಮಾರ ನನ್ನ, ಪ್ರತೀತ ಅರ್ಥ ಮಾಡಿಕೊಳ್ಳಬಹುದು, ವಿಚಾರಿ ಪರಿಶೀಲನೆಯಿಂದ, ದೇಖಿಯೇ ನೋಡುತ್ತೇನೆ, ಯದಿ ಆದರೆ, ಸಭಾ ಪ್ರತಿಯೊಂದು, ವಿಪರೀತ ವಿರುದ್ಧ. ಅನುವಾದ ಶೀಲಪ್ರಭುಪಾದರಿಗೆ ಜಯವಾಗಲಿ. ಹೀಗೆ ಶ್ರೀಮತಿ ರಾಧಾರಾಣಿಯ ಬಗೆಗಿನ ನನ್ನ ವಾತ್ಸಲ್ಯಪೂರಿತ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಆದರೆ ವಿಶ್ಲೇಷಿಸಿ ನೋಡಿದಾಗ ಅವು ವೈರುಧ್ಯಗಳಿಂದ ಕೂಡಿರುವುದು ನನಗೆ ಕಾಣುತ್ತದೆ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಶ್ರೀಮತಿ ರಾಧಾರಾಣಿ ಬಗೆಗಿನ ಭಗವಂತ ತನ್ನ ವಾತ್ಸಲ್ಯಪೂರಿತ ಪ್ರೇಮ, ಇದನ್ನ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಬಹುದು. ಆದ್ರೆ ವಿಶ್ಲೇಷಿಸಿ ನೋಡುವಾಗ, ಅಂದ್ರೆ ಆ ಮಟ್ಟಕ್ಕೆ ಬಂದಿಲ್ಲದೆ ಇರೋರು ಏನ್ ಮಾಡ್ತಾರೆ, ಅದನ್ನ ತಪ್ಪಾಗಿ ಭಾವಿಸ್ಕೊಬಿಡ್ತಾರಲ್ವಾ, ವೈರುದ್ಧ ದಿಕ್ಕಿನಿಂದ ಭಾವಿಸ್ಕೊಳ್ತಾರೆ, ತಪ್ಪಾಗಿ ಕಾಣ್ತಾರೆ. ಅದಕ್ಕೆ ನಮಗೆ ಶ್ರೀಮದ್ ಭಾಗವತ ಓದ್ಕೊಂಡು ಬಂದು ನಮ್ಮ ರಜೋಗುಣ ತಮೋಗುಣಗಳೆಲ್ಲ ನಾಶವಾಗಿ ನಮಗೆ ಸತ್ವಗುಣ, ಶುದ್ಧ ಸತ್ವ ಬಂದಾಗ ಇದು ಅರ್ಥ ಆಗುತ್ತೆ. ಆ ಮಟ್ಟಕ್ಕೆ ಸ್ವಲ್ಪ ನಾವು ಏರಿರ್ತೀವಿ, ಅವಾಗ ಅರ್ಥ ಆಗುತ್ತೆ ವಿಶ್ಲೇಷಿಸಿ ನೋಡಿದಾಗ. ಇಲ್ಲದೆ ಹೋದ್ರೆ ಅದು ವಿರುದ್ಧ ಅರ್ಥ, ಬೇರೆ ತರ ಅರ್ಥ ಮಾಡ್ಕೊಳ್ತಾರೆ. ಅಂದ್ರೆ ಆ ಮಟ್ಟಕ್ಕೆ ನಾವು ಏರಿರಲ್ಲ ಅಂತ. ಹರೇ ಕೃಷ್ಣ. ನಮ್ಗೆ ಅರ್ಥ ಆಗಲ್ಲ ಅಂದ್ರೆ ಹರೇ ಕೃಷ್ಣ ಅಲ್ವಾ.
ಅಂತ ಹೇಳ್ತಾ ಇದ್ದಾರೆ. ಶ್ಲೋಕ 250. ರಾಧಾರ ದರ್ಶನೆ ಮೋರ ಜುಡಾಯ ನಯನ ಆಮಾರ ದರ್ಶನೆ ರಾಧಾ ಸುಖೆ ಅಗೇಯಾನ. ಹರೇ ಕೃಷ್ಣ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ ಓದಿ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಶ್ಲೋಕ 250. ರಾಧಾರ ದರ್ಶನೆ ಮೋರ ಜುಡಾಯ ನಯನ ಅಮಾರ ದರ್ಶನೆ ರಾಧಾ ಸುಖಿ ಅಗೇಯಾನ. ರಾಧರ ಶ್ರೀಮತಿ ರಾಧಾರಾಣಿಯನ್ನು ದರ್ಶನೆ ನೋಡುವುದರಿಂದ ಮೋರ ನನ್ನ ಜುಡಾಯಿ ತೃಪ್ತಿ ಪಡುತ್ತವೆ. ನಯನ ಕಣ್ಣುಗಳು ಅಮಾರ ನನ್ನನ್ನು ದರ್ಶನೆ ನೋಡುವುದರಿಂದ ರಾಧಾ ಶ್ರೀಮತಿ ರಾಧಾರಾಣಿಯು ಸುಖೆ ಅಮಿತ ಹರ್ಷದಿಂದ ಆಗೇಯಾನ ತುಂಬಾ ಮುಂದುವರೆದು. ಅನುವಾದ: ನಾನು ಶ್ರೀಮತಿ ರಾಧಾರಾಣಿಯನ್ನು ನೋಡಿದಾಗ ನನ್ನ ಕಣ್ಣುಗಳು ಸಂಪೂರ್ಣ ತೃಪ್ತವಾಗುತ್ತವೆ. ಆದರೆ ನನ್ನನ್ನು ನೋಡಿದಾಗ ಶ್ರೀಮತಿ ರಾಧಾರಾಣಿ ತೃಪ್ತ ಭಾವನೆಯಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದುವರೆದಿರುತ್ತಾಳೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಧನ್ಯವಾದಗಳು ಪ್ರಭುಜಿ. ಕೃಷ್ಣ ಇಲ್ಲಿ ಏನ್ ಹೇಳ್ತಾರೆ, ಶ್ರೀಮತಿ ರಾಧಾರಾಣಿ ನೋಡಿದಾಗ ಭಗವಂತ ಸಂಪೂರ್ಣವಾಗಿ ತೃಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ ಅಲ್ಲಿ ಶುದ್ಧ ಭಕ್ತಿಯ ಪರಾಕಾಷ್ಠೆ ಇರುತ್ತೆ, ಅವರಿಗೆ ತುಂಬಾ ಸಂಪೂರ್ಣವಾಗಿ ತೃಪ್ತಿ. ಆದ್ರೆ ಭಗವಂತನಿಗೆ ತೃಪ್ತಿ ಆಗ್ಬೇಕಾದ್ರೆ ಅದು ಎಷ್ಟರ ಮಟ್ಟಿಗೆ ಇರಬೇಕು ಅಂತ. ಆದ್ರೆ ನನ್ನನ್ನು ನೋಡಿದಾಗ ಶ್ರೀಮತಿ ರಾಧಾರಾಣಿಯ ತೃಪ್ತ ಭಾವನೆಯಲ್ಲಿ ಅವಳಿಗೆ ಇನ್ನೂ ಜಾಸ್ತಿ ಸಂತೋಷ ಆಗುತ್ತೆ. ಅವಳು ಹೇಳ್ತಾರಲ್ಲ, 10 ಕೋಟಿ ಪಟ್ಟು ಹೆಚ್ಚು ಜಾಸ್ತಿ ಅವಳು ಸಂತೋಷ ಅನುಭವಿಸ್ತಾಳೆ, ನನಗಿಂತ ಜಾಸ್ತಿ. ಅಂದ್ರೆ ಅವಳ ಗುಣಗಳು ಹೆಚ್ಚು, ಆದ್ರಿಂದ ಅನುಭವಿಸ್ತಾರೆ ಅಂತ ಒಂದು ಹೆಜ್ಜೆ ಮುಂದುವರೆದಿದ್ದಾಳೆ. ನನಗಿಂತ ಜಾಸ್ತಿ ಭಗವಂತ ತನಗಿಂತ ತನ್ನ ಭಕ್ತರನ್ನೇ ಇದು ಮಾಡ್ತಾರಲ್ವ. ಹರೇ ಕೃಷ್ಣ. ಅವರಿಗೆ ಜಾಸ್ತಿ ಇದು ಕೊಡ್ತಾನೆ. ತನಗೆಲ್ಲ ಆಗುತ್ತೆ, ಭಗವಂತ ಅಲ್ಲೇ ಕೂತ್ಕೊಂಡು ಎಲ್ಲ ಕೆಲಸ ಮಾಡ್ಬೋದು. ಆದ್ರೆ ತನ್ನ ಭಕ್ತರ ಮೂಲಕ ಮಾಡಿಸ್ತಾನೆ. ಯಾಕೆ? ತನ್ನ ಭಕ್ತರನ್ನ ಮುಂದೆ ಬಿಟ್ಕೊಂಡು ಅವರಿಗೆ ಅವರನ್ನ ಅವ್ರ ಕ್ರೆಡಿಟ್ ಸಿಗ್ಲಿ ಅಂತ. ಅವರಿಗೆ ಕ್ರೆಡಿಟ್, ಅವರಿಗೆ ಎಲ್ಲ ಇವಾಗ ಪ್ರಾಮುಖ್ಯತೆ ಇವಾಗ ಇದು ಕುರುಕ್ಷೇತ್ರ ಯುದ್ಧದಲ್ಲಿ ಭಗವಂತನಿಗೆ ಎಲ್ಲ ಕುತ್ಕೊಂಡು ಅಲ್ಲೇ ಮಾಡ್ಬೋದಾಗಿತ್ತಲ್ವಾ ಹರೇ ಕೃಷ್ಣ. ಆದ್ರೆ ಅರ್ಜುನನ ಇಟ್ಕೊಳ್ತಾನೆ. ಯಾಕೆ? ಅರ್ಜುನ ಶುದ್ಧ ಭಕ್ತ ಅಲ್ವಾ. ಶುದ್ಧ ಭಕ್ತನಿಗೆ ಆ ಪ್ರಾಮುಖ್ಯತೆ ಸಿಗ್ಲಿ ಯಾವ ರೀತಿ ಭಗವಂತ ಅಂತ ಅಲ್ವಾ. ಈ ತರ ಎಷ್ಟೋ ಈ ದುರ್ವಾಸ ಮುನಿಗಳು, ಆಮೇಲೆ ಅಂಬರೀಷ್ ಚಕ್ರವರ್ತಿ ಇದರಲ್ಲಿ ಇದು ಮಾಡಿದಾಗ ನಾನೇನು ಮಾಡಕ್ಕಾಗಲ್ಲಪ್ಪ, ನೀನು ಅವರಿಗೆ ಕೇಳ್ಬೇಕು ಅಂತೆಲ್ಲ ಹೇಳ್ತಾನಲ್ವಾ. ಆ ಭಕ್ತರ ಪ್ರಾಮುಖ್ಯತೆಯನ್ನೇ ಭಗವಂತ ಜಾಸ್ತಿ ನೋಡ್ತಾರೆ. ತನಗೆ ನಾವೇನ್ ಮಾಡ್ತೀವಿ, ನಾವಾದ್ರೆ ಲೌಕಿಕದಲ್ಲಿ ಅಯ್ಯೋ ನಮಗೆ ಫಸ್ಟ್ ಪ್ರಾಮುಖ್ಯತೆ ಕೊಟ್ಕೋತೀವಲ್ವಾ ಹರೇ ಕೃಷ್ಣ, ನಮಗೆ ಕೊಟ್ಕೋತೀವಿ. ಅಥವಾ ನಮ್ಮ ಫ್ಯಾಮಿಲಿ, ನಮ್ಮ ಮಕ್ಕಳು, ನಮ್ಮ ಮನೆ ಅಂತ ಜಾಸ್ತಿ. ಭಗವಂತ ಹಂಗಲ್ಲ. ಪರಮಾತ್ಮ ತನ್ನ ಭಕ್ತರಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾನೆ. ನನಗಿಂತ ಜಾಸ್ತಿ ರಾಧಾರಾಣಿಗೆ ತೃಪ್ತಿ ಭಾವನೆ, ಅವಳೇ ಜಾಸ್ತಿ ಪ್ರೀತಿ, ಅವಳೇ ತುಂಬಾ ಭಕ್ತಿ ಎಲ್ಲ. ಅಂದ್ರೆ ಅವರು ಭಗವಂತನ ಅಷ್ಟು ಕರುಣಾಮಯಿ ಅಂತ, ಭಕ್ತರನ್ನ ಕಂಡ್ರೆ ಅಷ್ಟು ಅವನಿಗೆ ಪ್ರೀತಿ ಜಾಸ್ತಿ ಅಲ್ವಾ ಹರೇ ಕೃಷ್ಣ. ಒಂದೇ. ಶ್ಲೋಕ 251. ಪರಸ್ಪರ ವೇಣು ಗೀತೆ ಹರಯೇ ಚೇತನ ಮೋರ ಭ್ರಮೆ ತಮಾಲೆರೆ ಕರೆ ಆಲಿಂಗನ. ಹರೇ ಕೃಷ್ಣ. ಚಿತ್ರ ಮಾತಾಜಿ ಓದಿ. ಚಿತ್ರ ಮೋಹಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 1 ನಿಮಿಷ ಓದ್ತೇನೆ, ಸ್ಕ್ರೀನ್ ಇದು ಮಾಡ್ಕೊತೇನೆ. ಒಂದು ನಿಮಿಷ. ಹರೇ ಕೃಷ್ಣ. ಶ್ಲೋಕ 251. ಪರಸ್ಪರ ವೇಣುಗೀತೆ ಹರೆಯ ಚೇತನ ಮೂರ ಭ್ರಮೆ ತಮಲೆರೆ ಕರೆ ಆಲಿಂಗನ. ಪರಸ್ಪರ ಒಬ್ಬರ ಎದುರು ಇನ್ನೊಬ್ಬರು ವೇಣುಗೀತೆ ಬಿದುರಿನ ಕೊಳಲ ಹಾಡು ಹರೆಯೇ ಆಕರ್ಷಿಸುತ್ತದೆ. ಚೇತನ ಚಿತ್ತವನ್ನು ಮೋರ ನನ್ನ ಭ್ರಮೆ ತಪ್ಪಿನಲ್ಲಿ ತಮಾಲ ಎನ್ನುವ ಹೆಸರಿನ ಕಪ್ಪು ವೃಕ್ಷ ಕರೆ ಮಾಡುತ್ತಾಳೆ, ಆಲಿಂಗನ ಅಪ್ಪಿಕೊಳ್ಳುವುದು. ಅನುವಾದ: ಬಿದುರಿನ ಮರಗಳು ಒಂದನ್ನೊಂದು ಉಜ್ಜಿದಾಗ ಹೊರಹೊಮ್ಮುವ ಕೊಳಲ ನಾದದಂತಹ ದನಿಯು ರಾಧಾರಾಣಿಯ ಮನಸ್ಸನ್ನು ಕದಿಯುತ್ತದೆ. ಏಕೆಂದರೆ ಆ ಸದ್ದು ನನ್ನ ಕೊಳಲಿನ ದನಿಯೆಂದು ಆಕೆ ಮೋಸ ಹೋಗುತ್ತಾಳೆ. ಅಷ್ಟೇ ಅಲ್ಲ, ನಾನೇ ಎಂದು ಭ್ರಮಿಸಿ ಆಕೆಯು ತಮಾಲ ವೃಕ್ಷವೊಂದನ್ನು ಅಪ್ಪಿಕೊಳ್ಳುತ್ತಾಳೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ.
ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಹೇಳ್ತಾರೆ, ಬಿದಿನ ಮರಗಳು ಒಂದಕ್ಕೊಂದು ಉಚ್ಕೊಂಡು ಅದರಿಂದ ಒಂದು ಕೊಳಲನಾದ ಬರುತ್ತಲ್ಲ, ಅವಾಗ ರಾಧಾರಾಣಿ ಮನಸ್ಸನ್ನ ಆ ಕೃಷ್ಣನ ಕೊಳಲಿನ ಧ್ವನಿಯನ್ನು ಬಿಟ್ಟು ಆಕರ್ಷಿಸ್ಬಿಡುತ್ತೆ. ಆವಾಗ ಭಗವಂತನಿಗೆ ಗೊತ್ತು ಇದು ಕೊಳಲು ಧ್ವನಿ ರಾಧೆನ ಮೋಸ ಮಾಡ್ತಾ ಇದೆ ಅಂತ. ಅಷ್ಟೇ ಅಲ್ಲ, ಆ ಭಗವಂತ ಕೃಷ್ಣನೇ ಬಂದಿದ್ದಾನೆ ಅಂತ ತಿಳ್ಕೊಂಡು ಆಕೆ ತಮಾಲ ವೃಕ್ಷವನ್ನ ಅಪ್ಪಿಕೊಳ್ತಾಳೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 552. ಕೃಷ್ಣ ಆಲಿಂಗನ ಪಾಯಿನು ಜನಮ ಸಫಲೆ, ಕೃಷ್ಣ ಸುಖೆ ಭಗ್ನ ರಾಹೆ ವೃಕ್ಷ ಕರಿ ಕೋಲೆ. ಹರೇ ಕೃಷ್ಣ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಗೀತಾ ಕೋಡಿಕಲ್ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಅಂಬಿಕಾ ಮಾತಾಜಿ, ಗೀತಾ ಮಾತಾಜಿ ಓದ್ತೀರಾ? ಅಂಬಿಕಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 252. ಕೃಷ್ಣ ಹಾಲಿಂಜನ ಪಾಯಿ ಜನಮ ಸಫಲೆ, ಕೃಷ್ಣ ಸುಖೆ ಮಗ್ನ ಹರೇ ವೃಕ್ಷ ಕರಿ ಕೋಲೆ. ಕೃಷ್ಣ ಪ್ರಭು ಕೃಷ್ಣನ ಆಲಿಂಜನ ಅಪ್ಪಿಕೊಳ್ಳುವಿಕೆ ಪಾಹಿನು ನಾನು ಗಳಿಸಿರುವೆ ಜನಮ ಸಫಲೆ, ನಾನು ಹುಟ್ಟಿದ್ದು ಸಾರ್ಥಕವಾಯಿತು. ಕೃಷ್ಣ ಸುಖೆ ಕೃಷ್ಣನನ್ನು ಸಂತೋಷಪಡಿಸುವ ವಿಚಾರದಲ್ಲಿ ಮಗ್ನ ತಲ್ಲೀನತೆ ಹರೇ ಆಗಿರುತ್ತಾಳೆ. ವೃಕ್ಷ ಮರವು ಕರಿ ತೆಗೆದುಕೊಂಡು ಕೋಲೆ ಒಡೆಯ ಮೇಲೆ ಅನುವಾದ. ಶ್ರೀಕೃಷ್ಣನ ಅಪ್ಪುಗೆಯನ್ನು ನಾನು ಗಳಿಸಿದ್ದೇನೆ. ಇದೀಗ ನನ್ನ ಜನ್ಮ ಸಾರ್ಥಕವಾಯಿತು ಎಂದು ರಾಧೆ ಆಲೋಚಿಸುತ್ತಾಳೆ. ಹೀಗೆಂದುಕೊಳ್ಳುತ್ತಾ ಮರವನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿ ರಾಧೆಯು ಕೃಷ್ಣನನ್ನು ಸಂತೋಷಪಡಿಸುವುದರಲ್ಲಿ ತಲ್ಲೀನಳಾಗಿರುತ್ತಾಳೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಏನು ಹೇಳ್ತಾರೆ, ಕೃಷ್ಣನ ಅಪ್ಪಿಗೆ ಏನ್ ಪಡೆದೆ ಅಂತಾರೆ, ಅಯ್ಯೋ ಇದೀಗ ನನ್ನ ಜನ್ಮ ರಾಧೆ ಅನ್ಕೊಳ್ತಂತೆ, ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ರಾಧೆ ಆಲೋಚನೆ ಮಾಡ್ತಾಳೆ. ಹೀಗೆ ಅಂದ್ಕೊಳ್ತಾ ಮರವನ್ನ ತಮಾಲ ವೃಕ್ಷವನ್ನ ಕೃಷ್ಣನೇ ಅಂತ ಅದು ಅಪ್ಕೊಳ್ತಾಳಲ್ಲ, ಆ ಕೃಷ್ಣನ ಅವಳಿಗೆ ಮುಖ್ಯವಾಗಿ ತನ್ನ ಸಂತೋಷಕ್ಕಿಂತ ಕೃಷ್ಣನ ಸಂತೋಷ ಪಡ್ಸೋದು ತುಂಬಾ ಇಷ್ಟ. ಅದರಲ್ಲೇ ತಲ್ಲೀನಳಾಗಿರೋದು ಅಂದ್ರೆ ಇಲ್ಲಿ ನಿಸ್ವಾರ್ಥ ಪ್ರೀತಿ, ತನ್ನ ಸ್ವಾರ್ಥ ಏನೂ ಇಲ್ಲ, ಅಷ್ಟು ಪರಾಕಾಷ್ಠೆ ಭಕ್ತಿಯಲ್ಲಿ ಇರ್ತಾಳೆ ರಾಧಾರಾಣಿ ಅಂತ ಕವಿಗಳು ಚೆನ್ನಾಗಿ ವರ್ಣಿಸಿದ್ದಾರೆ. ಹರೇ ಕೃಷ್ಣ. ಶ್ಲೋಕ 253. ಅನುಕೂಲವಾತೆ ಯದಿ ಪಾಯ ಮೋರ ಗಂಧ, ಉಡಿಯ ಪಡಿತೆ ಚಾಹೆ ಪ್ರೇಮೆ ಹಯ ಗಂಧ. ಹರೇ ಕೃಷ್ಣ. ಸ್ವಯಂ ಸಭಾ ಮಾತಾಜಿ ಓದಿ. ಶೋಭಾಯನ್ ಮಾತಾಜಿ ಓದಿ. ಓದ್ತಿಯಲ್ಲ ಮಾತಾಜಿ? ಶೋಭಾಯನ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 253. ಅನುಕೂಲವಾತೆ ಯದಿ ಪಾಯ ಮೋರ ಗಂಧ, ಉಡಿಯ ಪಡಿತೆ ಚಾಹೆ ಪ್ರೇಮಹಾಯ ಅಂದ. ಅನುಕೂಲ ವಾತೆ ಗಾಳಿ, ಅನುಕೂಲಕರವಾಗಿ ಬೀಸುತ್ತಿರುವಾಗ, ಯದಿ ಆದರೆ, ಪಾಯ ಇದೆ, ಮೋರ ನನ್ನ, ಗಂಧ ಪರಿಮಳ, ಉಡಿಯ ಹಾರುವುದು, ಪಡೀತೆ ಕೆಳಕ್ಕೆ ಬೀಳಿಸುವುದು, ಚಾಹೆ ಆಕೆ ಅಪೇಕ್ಷಿಸುತ್ತಾಳೆ, ಪ್ರೇಮೆ ಉನ್ಮಾದ ತುಂಬಿದ ಪ್ರೀತಿಯಿಂದ, ಹಯ ಆಗುತ್ತಾಳೆ, ಹಂದ ಕುರುಡಿ. ಅನುವಾದ. ಅನುಕೂಲಕರವಾಗಿ ಬೀಸುತ್ತಿರುವ ಗಾಳಿಯು ನನ್ನ ಮೈಯ ಕಂಪನ್ನು ಆಕೆಗೆ ಒಯ್ದು ಮುಟ್ಟಿಸಿದಾಗ ಆಕೆ ಪ್ರೇಮೋನ್ಮಾದದಿಂದ ಕುರುಡಿಯಾಗುತ್ತಾಳೆ, ಗಾಳಿಯೊಳಗೆ ತಾನು ಹಾರಲು ಪ್ರಯತ್ನಿಸುತ್ತಾಳೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಂದು ಓಪನ್ ಆಗ್ತು, ಸ್ವಲ್ಪ ನಿಧಾನ ಆಯ್ತು. ನೆಕ್ಸ್ಟ್ ಓದ್ತೀನಿ ಇಲ್ಲಿ ಪರವಾಗಿಲ್ಲ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಪರವಾಗಿಲ್ಲ ಮಾತಾಜಿ. ಇಲ್ಲಿ ಏನ್ ಹೇಳ್ತಾರೆ, ಅನುಕೂಲವರ ಗಾಳಿ ಬೀಸುವಾಗ ಭಗವಂತನ ಮೈಯಿಂದ ಒಂದು ಕಂಪ ಬರುತ್ತಲ್ಲ, ಅದನ್ನ ಮುಟ್ಟಿದಾಗ ಅವಳು ಪ್ರೇಮವನ್ನಾದ್ರಿಂದ ಆಹಾ ಅಂತ ಆನಂದವಾಗಿ ಅನುಭವಿಸ್ತಾಳೆ. ಆ ಗಾಳಿಯೊಳಗೆ ತಾನು ಹಾರಲು ಪ್ರಯತ್ನಿಸ್ತಾಳೆ. ಅಂದ್ರೆ ಅಷ್ಟು ಸಂತೋಷವಾಗಿ ಅವಳಿಗೆ ಭಗವಂತನ ನೆನಪು ಇದು ಬರದೆ ಗಾಳಿ ಇದು ಅವಳಿಗೆ ಸಂತೋಷವನ್ನ ಕೊಡುತ್ತೆ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಶ್ಲೋಕ 254.
ತಾಂಬೂ ತಾಂಬೂಲ ಅಂತನ ತಾಂಬೂಲ 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 ಚರ್ವಿತಯಬೆ ತಾಂಬೂಲ ತಾಂಬೂಲ ಚರ್ವಿತಯಬೆ ಕರೆ ಆಸ್ವಾದನೆ ಆನಂದ ಸಮುದ್ರೆ ಡೂಬೆ ಕಿಚುಯಿ ನ ಜಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಓದಿ ಮಾತಾಜಿ. ಓದ್ತೀನಿ ಮಾತಾಜಿ. ತಾಂಬೂಲ ಚರ್ವಿತಯಬೆ ಕರೆ ಆಸ್ವಾದನೆ ಆನಂದ ಸಮುದ್ರೆ ಡೂಬೆ ಕಿಚುಯಿ ನ ಜಾನೆ. ತಾಂಬೂಲ ಎಲೆ ಅಡಿಕೆ, ಚರ್ವಿತ ಜಗಿದ, ಎಬೆ ಯಾವಾಗ, ಕರೆ ಮಾಡುವಳೋ, ಆಸ್ವಾದನೆ ರುಚಿ ನೋಡುವುದು, ಆನಂದ ಸಮುದ್ರೆ ಲೋಕೋತ್ತರ ಹರ್ಷದ ಸಮುದ್ರದಲ್ಲಿ, ಡುಬೆ ಮುಳುಗುತ್ತಾಳೆ. ಕಿಚುಯಿ ಯಾವುದು, ನಾ ಅಲ್ಲ, ಜಾನೆ ಬಲ್ಲಳು. ಅನುವಾದ: ನಾನು ಜಗಿದು ಬಿಟ್ಟ ಎಲೆ ಅಡಿಕೆಯನ್ನು ಆಕೆಯು ರುಚಿ ನೋಡಿದಾಗ ಆನಂದ ಸಾಗರದಲ್ಲಿ ಮುಳುಗಿ ಬೇರೆಲ್ಲವನ್ನೂ ಮರೆತು ಬಿಡುತ್ತಾಳೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅದೇ ಹೇಳ್ತಾರೆ ಭಗವಂತ ಅಂದ್ರೆ ಭಗವಂತ ಏನ್ ತಿಂದು ಬಿಟ್ಟಿರ್ತಾರೋ ಅದು ನಾವು ಪ್ರಸಾದ ಅಂತ ಸ್ವೀಕಾರ ಮಾಡಲ್ವಾ, ಅದನ್ನ ಆಕೆ ರುಚಿ ನೋಡಿದಾಗ ಆನಂದ ಸಾಗರದಲ್ಲಿ ನಾವು ಇವಾಗ ಭಗವಂತನಿಗೆ ಏನಾದ್ರೂ ಇಟ್ಬಿಟ್ಟು ನಾವು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಲ್ವಾ, ಎಷ್ಟು ಚೆನ್ನಾಗಿದೆ ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ. ಅದಕ್ಕಿಂತ ಅತಿಶಯವಾಗಿ ಜಗಿದು ಬಿಟ್ಟ ಎಲೆ ಅಡಿಕೆಯನ್ನು ಆಕೆ ರುಚಿ ನೋಡಿದಾಗ ಅದ್ರ ಆನಂದ ಸಾಗರದಲ್ಲಿ ತುಂಬಾ ಪ್ರಸಾದವನ್ನು ಸ್ವೀಕಾರ ಮಾಡೋ ಥರ ಸ್ವೀಕಾರ ಮಾಡಿ ಎಲ್ಲದನ್ನು ಮರ್ತು ಬಿಡ್ತಾಳೆ ಅವರು ರಾಧಾರಾಣಿ ಅಂತ ಹೇಳ್ತಾ ಇದ್ದಾರೆ. ಶ್ಲೋಕ 255. ಆಮಾರ ಸಂಗ ಮೇರಾದ ಪಾಯೇ ಆನಂದ ತತ ಮುಖೆ ಬಲಿ ತಬೂನ ಪಾಯಿ ತಾರ ಅಂತ. ಹರೇ ಕೃಷ್ಣ. ದಯಾನ್ವಿತ ಮಾತಾಜಿ ಓದಿ. ದಯಾನ್ವಿತ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಒಂದ್ ನಿಮಿಷ ಮಾತಾಜಿ, ಹೊರಗೆ ಬರ್ಬೇಕು, ನೆಟ್ ಸೇರ್ಬೇಕಾದ್ರೆ. ಶ್ಲೋಕ 255. ಅಮರ ಸಂಗಂ ಮೇರಾದ ಪಾಯೇ ಆನಂದ ಶತ ಮುಖ ಬಲಿ ಶೋಭೆ ನ ಪಾಡೆ ತಾರ ಅಂತಂ. ಅಮರ ನನ್ನ ಸಂಗಮೆ ಸಂಘದಲ್ಲಿ ರಾಧಾ ಶ್ರೀಮತಿ ರಾಧಾರಾಣಿಯ ಪಾಯ ಗಳಿಸುತ್ತಾಳೆ. ಏನು ಆನಂದ ಲೋಕೋತ್ತರ ಹರ್ಷ. ಶತಮುಖಿ 100 ಬಾಯಿಗಳಲ್ಲಿ ಬಲಿ ನಾನು ಹೇಳಿದ್ದೇನಾದರೆ ತಂಬು ಆಗಲು ನಾ ಅಲ್ಲಿ ಪಾಣ ಸೇರಿಸುತ್ತಾನೆ. ತಾರ ಆದರೆ ಹಸ್ತ ನಿಮಿತೆಯನ್ನು. ನನಗೆ 100 ಬಾಯಿಗಳಿದ್ದರು, ಅವುಗಳಲ್ಲಿ ನುಡಿದರು ರಾಧೆಯು ನನ್ನ ಸಂಘದಿಂದ ಪಡೆಯುವ ಸಂತೋಷವನ್ನು ವರ್ಣಿಸುವುದು ಸಾಧ್ಯವಿಲ್ಲ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ 100 ಬಾಯಿಯಿಂದ ವರ್ಣನೆ ಮಾಡಿದ್ರು ಅವಳು ಯಾವ ರೀತಿ ರಾಧೆ ಭಗವಂತನ ಸಂಘದಿಂದ ಸಂತೋಷ ಪಡ್ತಾಳೆ ಅದನ್ನು ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಇದೇ ರೀತಿ ಅಲ್ವಾ ಆದಿಶೇಷನು ಅದೇ ಹೇಳ್ತಾನಲ್ವಾ, ನಾರಾಯಣನಿಗೆ ಇದಾಗಿರ್ತಾರಲ್ಲ ಅವರು ಅವನ ಸೌಂದರ್ಯವನ್ನ ವಿಷ್ಣುವಿನ ಸೌಂದರ್ಯವನ್ನ 100 ಬಾಯಿ 1000 ಬಾಯಿ ಆದಿಶೇಷನಿಗೆ ಅಷ್ಟು ಬಾಯಿಂದಾನಿದ್ರು ಇನ್ನೂ ವರ್ಣಿಸಕ್ ಮುಗ್ದಿಲ್ವಂತೆ. ಅಷ್ಟು ಅವನ ಮಹಿಮೆಗಳು, ಅವನ ಸೌಂದರ್ಯ ಎಲ್ಲ ಇದೆ. ಆ ಥರ ಅಂದರೆ ರಾಧಾರಾಣಿ ಅನುಭವಿಸುವ ಸಂತೋಷ, ಸುಖ, ಪ್ರೀತಿಯ, ಭಕ್ತಿ, ಪರಾಕಾಷ್ಠೆಯ ಸಂತೋಷವನ್ನ ಹೇಳೋದಕ್ಕೆ ವರ್ಣಿಸೋದಕ್ಕೆ 100 ಬಾಯಿಂದ ವರ್ಣಿಸಿದ್ರು ಅದು ಸಾಕಾಗಲ್ಲ. ಅಷ್ಟು ಸಂತೋಷವನ್ನ ರಾಧಾರಾಣಿ ಪಡೀತಾಳೆ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ನಿಲ್ಸೋಣ ಮಾತಾಜಿ ಇಲ್ಲಿಗೆ. ಮಾತಾಜಿ ಟೈಮ್ ಹರೇ ಆಗಿದೆ. ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ವೈಷ್ಣವ ಕೋಟಿ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀ ಚೈತನ್ಯ ಚರಿತಾಮೃತ ಕಿ ಜೈ. ಶ್ರೀ ಅನಂತವಾಯ್ತು. ತಮ್ಮೆಲ್ಲರಿಗೂ
ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತೀನಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಏನಾದ್ರು ಕೃಷ್ಣ ಮಾತಾಜಿ, ಹರೇ ಅಟೆಂಡೆನ್ಸ್ ಲಿಂಕ್ ಹಾಕ್ತೀರಾ ಮಾತಾಜಿ? ಏನ್ ಮಾತಾಜಿ? ಅಟೆಂಡೆನ್ಸ್ ಲಿಂಕ್ ಹಾಕಿದ್ದಾರೆ ಎಷ್ಟೊಂದ್ಸರಿ ಮಾತಾಜಿ. ನಾನು ಈಗ ನೋಡಿದೆ ಮಾತಾಜಿ, ಇಲ್ಲ. ಹೌದಾ? ಹಾಕಿದ್ದಾರೆ ಹಾಕಿದೀನಿ ನೋಡಿ ಮಾತಾಜಿ. ಇವಾಗ ಮತ್ತೆ ಹಾಕಿದ್ದಾರೆ ನೋಡಿ ಮಾತಾಜಿ. ಹಾಕಿದೀನಿ ನೋಡಿ ಮಾತಾಜಿ. ಹಾ, ಈಗ ಬಂತು ಮಾತಾಜಿ. ಧನ್ಯವಾದ ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ತುಂಬಾ ನನಗೆ ಆಶೀರ್ವಾದ ಮಾಡಿ ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರವೀಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಎಲ್ಲರಿಗೂ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ. ಯಶೋಧ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಎಲ್ಲರಿಗೂ ದಾಕ್ಷಾಯಣಿ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರಿಗೂ ಶುಭವಾಗಲಿ. ನನಗೂ ಎಲ್ಲ ತಿಳಿಯೋ ತರ ಆಶೀರ್ವಾದ ಮಾಡಿ ಎಲ್ಲರೂ ನೀವು ಭಕ್ತರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ನಾನೇ ಹೋಸ್ಟ್ ಆಗಿದ್ದೀನಿ ಮಾತಾಜಿ. ಹೌದಾ? ಪರವಾಗಿಲ್ಲ ಬಿಡಿ, ಏನಾಗಲ್ಲ ಮಾತಾಜಿ. ಹೋಸ್ಟ್ ಆದ್ರಿ ಏನಾಗಲ್ಲ. ನೀವೇ ತಾನೇ ಶೇರ್ ಮಾಡಿರೋದು ಮಾತಾಜಿ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಮಾತಾಜಿ. ಕ್ಲಾಸ್ ಇದೆಯಾ ಮಾತಾಜಿ? ನಾಳೆ ಏನು ಏನ್ ಬರ್ತೀರಾ ನೀವು? ಗೊತ್ತಿಲ್ಲ ಏನ್ ಮಾಡ್ತೀರಾ ಎಲ್ಲಾರ್ಗು? ನಾಳೆ ಎಷ್ಟೊತ್ತಿವರೆಗೆ ಫಾಸ್ಟಿಂಗ್ ಮಾತಾಜಿ? ನಾಳೆ ಎಷ್ಟೊತ್ತುವರೆಗೆ ಫಾಸ್ಟಿಂಗ್? ಮಧ್ಯಾಹ್ನವರೆಗೆ ಫಾಸ್ಟಿಂಗ್ ಅದೇ ಆಫ್ಟರ್ನೂನ್ ಅಂತ ಏನ್ ಮಧ್ಯಾಹ್ನದವರೆಗೂ ಅಂತಾರೆ ಮಾತಾಜಿ. ಆಫ್ಟರ್ನೂನ್ ಅಂತ ಹೇಳ್ತಾರೆ. ಫಾಸ್ಟಿಂಗ್ ಟಿಲ್ ಸನ್ಸೆಟ್ ಅಂತ ಇದೆ ಅವ್ರ ಕ್ಯಾಲೆಂಡರ್. ಇಸ್ಕಾನ್ ಮಂಗಳೂರು ಕ್ಯಾಲೆಂಡರ್ ಅಲ್ಲಿ ಫಾಸ್ಟಿಂಗ್ ಟಿಲ್ ಸನ್ಸೆಟ್, ಸೂರ್ಯಾಸ್ತ ಆಗೋವರೆಗೂ ಫಾಸ್ಟಿಂಗ್ ಅಂತ ಬರ್ದಿದ್ದಾರೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ಬರ್ತೀರಿ ಅಂದ್ರೆ ಮಾಡೋಣ ಮಾತಾಜಿ. ಎಲ್ಲರ ಪುರ್ಸತ್ ಇದೆಯಾ? ಯಾವ ತರ ಹೇಳ್ತೀರಾ ಆ ತರ ಮಾಡಿ. ಹರೇ ಕೃಷ್ಣ.